ನಮಸ್ಕಾರ ವೀಕ್ಷಕರೇ, ಸಂಚಲನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ಇಂದಿನ ಯುವ ಪೀಳಿಗೆಯನ್ನು ನೋಡ್ತಾ ಹೋದರೆ ಕೆಲವೊಂದು ಕಡೆ ಯುವ ಪೀಳಿಗೆಯವರು ಮೊಬೈಲಲ್ಲೇ ಬಿತ್ಕೊಂಡಿರ್ತಾರೆ, ಅಥವಾ ಇನ್ಯಾವುದೋ ಒಂದು ದುಶ್ಚಟಗಳಿಂದ ಕೂಡಿರ್ತಾರೆ, ಅಥವಾ ಇನ್ಯಾವುದೋ ಬೇಡದಿದ್ದಂತಹ ಚಟುವಟಿಕೆಗಳೆಲ್ಲ ಕೂಡಿರ್ತಾರೆ. ಆದರೆ ಕೆಲವೊಂದು ಜನತೆಯನ್ನು ಅಥವಾ ಕೆಲವೊಂದು ಯುವಕ ಯುವತಿಯರನ್ನು ಗಮನಿಸಲಿಕ್ಕೆ ಹೋದರೆ ಇಂದಿನ ಕೆಲವೊಂದು ಏನು ತೊಂದರೆಗೀಡಾಗ್ತಿರುವಂತಹ ಜನ ಆಗಿರ್ಬೋದು, ಅಶಕ್ತರಾಗಿರ್ಬೋದು, ಇನ್ನೊಬ್ಬರಿಂದ ಏನೋ ಒಂದು ಸಹಾಯ ಬೇಕು, ಆ ನಿಟ್ಟಿನಲ್ಲಿ ಸಹಾಯವನ್ನು ಬಯಸ್ತಾ ಇರುವಂತಹ ಯಾವುದೋ ಒಂದು ವ್ಯಕ್ತಿಗೆ ಸಹಾಯ ಮಾಡುವಂತಹ ಮನಸ್ಸು ಯುವಕರ ತಂಡ ಅಥವಾ ಜೊತೆಗೆ ಯುವತಿಯರು ಸೇರಿಕೊಂಡು ಅಂತಹ ಮನುಷ್ಯರಿಗೆ ಅಥವಾ ಅಂತಹ ಒಂದು ಸಹಾಯ ಯಾರಿಗೆ ಬೇಕು ಅಂತವರಿಗೆ ಸಹಾಯವನ್ನು ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಜೊತೆ ಒಂದು ತಂಡ ಬಂದಿದೆ. ಸೊ ನಾನು ಪ್ರೀತಿಯಾಗಿ ವೆಲ್ಕಮ್ ಮಾಡ್ತೇನೆ ಸಂಚಲನ ತಂಡದ ಅಧ್ಯಕ್ಷರಾದಂತಹ ನಂದಕಿಶೋರ್ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಂಚಲನ ತಂಡದ ಕಾರ್ಯದರ್ಶಿಯಾದಂತಹ ಸ್ವರ್ಣಶ್ರೀ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಾನು ಮಾತಾಡ್ತಾ ಇದ್ದೆ, ಈಗ ಸಂಚಲನ ತಂಡ ಅನ್ನುವಂಥದ್ದು ಹಲವಾರು ಜನರಿಗೆ ಸಹಾಯ ಮಾಡಿದೆ. ಸೊ ಸಂಚಲನ ತಂಡದ ಬಗ್ಗೆ ನೀವೇ ಹೇಳಿ ವೀಕ್ಷಕರಿಗೆ. ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಚಲನ ತಂಡ ಈಗ ಉಡುಪಿ ಜಿಲ್ಲೆಯಲ್ಲಿ ಒಂದು ಮನೆ ಮಾತಾದಂಥ ಒಂದು ತಂಡ. ಇವತ್ತು ಜಿಲ್ಲೆಯಲ್ಲಿ ಅಶಕ್ತರಿಗೆ, ಬಡವರಾಗಿರ್ಬೋದು ಅಥವಾ ತುಂಬ ಕಷ್ಟದಲ್ಲಿರುವಾಗೆ ಸಂಸ್ಥೆಯಲ್ಲಿ ಇರುವವರಿಗೆ ನಾವು ತುಂಬ ಹೆಲ್ಪ್ ಮಾಡ್ತಾ ಇದ್ದೇವೆ. ಈಗ ಒಂದು ಬಾಲ್ಯದ ಗೆಳತಿಯ ಒಂದು ನೆನಪಿನಲ್ಲಿ ಶುರುವಾದಂಥ ನಮ್ಮ ಸಂಸ್ಥೆ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದು ಮನೆ ಮಾತಾ. ಅದನ್ನೇ ಕೇಳೋಕೆ ಬಂದೆ, ಯಾವುದೇ ಒಂದು ಕೆಲಸ ಮಾಡಲು ಅಥವಾ ಕಾರ್ಯ ಮಾಡಲು ಮುಖ್ಯವಾಗಿ ಏನೋ ಒಂದು ಪೀಠಿಕೆ ಬೇಕು ಮುಖ್ಯವಾಗಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಈ ಒಂದು ಸಂಚಲನ ತಂಡ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಮತ್ತು ಸಹಾಯ ಮಾಡಬೇಕು ಅನ್ನೋಂಥ ನಿಟ್ಟಿದ್ರೆ ಯಾವ ರೀತಿಯಾಗಿ ಮನಸ್ಸು ಬಂತು ಅಂತ? ನನಗೆ ಸಿ ಅಶ್ವಥ್ ಅವರದೊಂದು ಒಳ್ಳೆಯ ಪದ್ಯ ನೆನಪಾಗ್ತದೆ. ಏನಂದರೆ, ಒಳಿತು ಮಾಡು ಮನುಷ್ಯ ನೀನಿರೋದೇ 3 ದಿವಸ, ಸತ್ ಮೇಲೆ ನಿನ್ನನ್ನು ಹೆಣ ಅಂತಾರೆ, ಸುಡ್ತಾರೆ ಅಂತ. ನಾವು ಈ 3 ದಿನದಲ್ಲಿ ಜಾತಿ, ಮತ, ಧರ್ಮ ಅಥವಾ ಆಸ್ತಿ, ಅಂತಸ್ತು, ಹೆಸರು ಮಾಡುವುದೇ ನಮ್ಮ ಒಂದು ಈಗ ಯುವ ಪೀಳಿಗೆದು ಯೋಜನೆಯನ್ನೇ ಹಾಕ್ತಾ ಹೋಗ್ತಾ ಇದೆ. ಒಂದು ಅದು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು. ಈಗಿನ ಮಟ್ಟದಲ್ಲಿ ಮಾನವೀಯ ಮೌಲ್ಯಗಳನ್ನೇ ನಾವೀಗ ಇನ್ನು ಮುಂದೆ ನೀತಿಕತೆಗಳಲ್ಲಿ ಮಾತ್ರ ನೋಡಬೇಕಾದ ಒಂದು ಪರಿಸ್ಥಿತಿ ಸದ್ಯಕ್ಕೆ ನಮಗೀಗ ಬಂದಿದೆ. ಯಾಕಂದರೆ ಮೊಬೈಲ್ ಒಂದು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ಲೆವೆಲಿಗೆ. ಯಾಕಂದರೆ ಮಾನವೀಯತೆಗಿಂತ ಮೊದಲಾಗಿ ನಾವು ಸಂಬಂಧಗಳ ವ್ಯಾಲ್ಯೂವನ್ನು ಈಗ ಕಳ್ಕೊಳ್ತಾ ಇದ್ದೇವೆ ಒಂದು ಕಡೆ. ಅದಾದಮೇಲೆ ನಾವು ಮಾನವೀಯತೆ ಆಗಿರ್ಬೋದು ಅಥವಾ ಮಾನವೀಯ ಮೌಲ್ಯಗಳಾಗಿರ್ಬೋದು ಅಂತ ನಾವು ನೋಡಬೇಕು. ಅಂಥದ್ರಲ್ಲಿ ನನ್ನ ಒಂದು ಬಾಲ್ಯದ ಗೆಳತಿಯ ಒಂದು ಸಾವು ನನ್ನ ಜೀವನದಲ್ಲಿ ಒಂದು ತಂಡ ಕಟ್ಟಬೇಕು. ಯಾಕಂದರೆ ಈಗ ಹೇಳಿದಾಗೆ ಆಸ್ತಿ, ಅಂತಸ್ತು ಅಥವಾ ಹೆಸರು ಒಂದು 3 ದಿನ ಮಾತ್ರ ಇರ್ತದೆ. ನಾವು ಮಾಡಿದಂಥ ಕೆಲಸಗಳು ಜನರಲ್ಲಿ ಶಾಶ್ವತವಾಗಿ ಉಳಿತದೆ ಅನ್ನುವ ಒಂದು ನಿಟ್ಟಿನಲ್ಲಿ ನಾನು ಒಂದು ತಂಡ ಕಟ್ಟಿದೆ. ಅದು ಇವತ್ತು ಈ ಒಂದು ಲೆವೆಲ್ಗೆ ರೀಚ್ ಆಗಿದೆ, ಜನಗಳನ್ನು ಮುಟ್ಟಿದೆ. ಜನಗಳ ಒಂದು ಮಾರ್ಗದರ್ಶನ ಅಥವಾ ಪ್ರೋತ್ಸಾಹ ಹೀಗೆ ನಮ್ಮ ಮೇಲೆ ಇರ್ತದೆ, ಇರಲಿ. ಎಸ್, ಇನ್ನು ಸ್ವರ್ಣಶ್ರೀ ಅವರೇ, ನೀವು ಕೂಡ ಇದೇ ತಂಡದಲ್ಲಿ ಕಾರ್ಯದರ್ಶಿಯಾಗಿದ್ದೀರಿ. ಸೊ ಹೇಗೆ ಅನ್ನಿಸ್ತಿದೆ ನಿಮಗೆ, ಮತ್ತೆ ನಿಮಗೆ ಈ ತಂಡಕ್ಕೆ ಸೇರಬೇಕು ಅಂತ ಹೇಗೆ ಅನಿಸ್ತು ಅಂತ? ಒಂದು ತಂಡ ಅಂತ ಅಂದಮೇಲೆ ಅಥವಾ ಇನ್ನು ಸೋಷಿಯಲ್ ಸರ್ವಿಸ್ ಮಾಡುವಂಥ ತಂಡ ಯಾಕೆ ಬೇಕು ಅಂತ ಹೇಳಿದರೆ, ಕೈಲಾಗದೇ ಇರೋರು ಅಥವಾ ತುಂಬ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಸಾಕಷ್ಟು ಮಂದಿ ಇದ್ದಾರೆ. ಅವರಿಗೆ ಹೆಲ್ಪ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಂಸ್ಥೆಯನ್ನು ಸ್ಥಾಪಿಸಿದ್ವಿ. ಹೇಗೆ ಅನಿಸ್ತಾ ಇದೆ ಅಂತ ಹೇಳೋದಾದರೆ, ಖಂಡಿತವಾಗ್ಲೂ ಪ್ರೌಡ್ ಫೀಲ್ ಆಗ್ತಾ ಇಲ್ಲ. ಪ್ರೌಡ್ ಫೀಲ್ ಯಾವಾಗ ಆಗ್ತದೆ, ಒಬ್ಬ ಸೈನ್ಯದಲ್ಲಿ ನಿಂತ್ಕೊಂಡು ಯಾವಾಗ ಕೆಲಸ ಮಾಡ್ತಾನೆ ಅಂತ ಸ್ಟೇಜ್ ಇದ್ದಿದ್ರೆ ಪ್ರೌಡ್ ಫೀಲ್ ಆಗ್ತಿತ್ತು ಏನೋ. ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು ಒಂದು ಹವ್ಯಾಸ ಅಂತ ತಗೊಂಡ್ರೆ, ಹವ್ಯಾಸ ಅನ್ನೋ ನಿಟ್ಟಿನಲ್ಲಿ ನಾನು ತಗೊಂಡಿರೋದ್ರಿಂದ ಸೊ ಇದು ಹೀಗೆ ನಡೀತಾ ಇರುತ್ತೆ. ಹಾಗಾದ್ರೆ ಈಗ ನಂದಕಿಶೋರ್ ಅವ್ರಿಗೆ ಕೇಳಿದರೆ, ಸಾಧಾರಣ ಎಷ್ಟು ಜನ ನಿಮ್ಮ ತಂಡದಲ್ಲಿದ್ದಾರೆ, ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದೀರಾ ಅಂತ? ಒಂದು ಸಂತುಲಿತ ಯುವಕ ಯುವತಿಯರ ತಂಡನೇ ಅಂತ ಹೇಳ್ಬೋದು. ತುಂಬಾ ಏಜ್ನಂಥ ಪರ್ಸನ್ಸ್ ಯಾರಿಲ್ಲ, ಅಥವಾ ನಮ್ಮ ಏಜಲ್ಲಿ ಇರುವಂಥ ಒಂದು ಯುವಕ ಯುವತಿಯರೆಲ್ಲ ತಂಡ ಒಂದು 15 ಜನ ಇದ್ದೇವೆ. ಅದರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಮತ್ತೆಲ್ಲ ನಮ್ಮ ಏಜ್ನವರಿದ್ದಾರೆ. ಒಂದು ರೀತಿಯಲ್ಲಿ ನೋಡ್ಲಿಕ್ಕಾದ್ರೆ ಎಲ್ಲ ಸಮಾನ ವಯಸ್ಕರ ಒಂದು ತಂಡ ಅಂತ ಹೇಳ್ಬೋದು. ಎಸ್ ವೀಕ್ಷಕರೇ, ನಾನು ಹೇಳ್ತಿರೋದು ಇಷ್ಟೇ. ಈಗ ಸಂಚಲನ ತಂಡದವರು ಹಬ್ಬದ ಟೈಮಲ್ಲಿ ಒಂದು ವೇಷವನ್ನು ಧರಿಸಿ ಏನೋ ಅದರಿಂದ ಬರುವಂತಹ ಹಣ ಏನಿದೆ, ಹಣ ಕಲೆಕ್ಟ್ ಮಾಡಿ ಯಾರೊಬ್ಬರಿಗೆ ಆರೋಗ್ಯ ಕೆಟ್ಟಿರುತ್ತೆ ಅವರಿಗೆ ಒಂದು ಸಹಾಯ ಮಾಡ್ತಾರೆ, ಅಥವಾ ಇನ್ನೊಬ್ಬರಿಗೆ ಹಣದ ಒಂದು ಸಹಾಯ ಬೇಕಿರುತ್ತೆ, ಹಣದ ಅವಶ್ಯಕತೆ ಇರುತ್ತೆ, ಅಂಥವರಿಗೆ, ನಿಶಕ್ತರಿಗೆ, ಅಸಹಾಯಕರಿಗೆ ಇವರು ಸಹಾಯ ಮಾಡ್ತಾ ಇದ್ದಾರೆ. ಎಸ್ ನಂದಕಿಶೋರ್, ಸಾಧಾರಣ ಎಷ್ಟು ವರ್ಷಗಳಿಂದ, ಅಂದರೆ 3 ವರ್ಷಗಳಿಂದ ಮಾಡ್ಕೊಂಡಿದ್ರ, ಇಷ್ಟರವರೆಗೂ ಸಾಧಾರಣ ಎಷ್ಟು ಮಂದಿಗೆ ಸಹಾಯ ಮಾಡಿದ್ರಿ ಅಂತ? ಸಾಧಾರಣ ಒಂದು 20-25 ಮಂದಿಗೆ. ಅದರಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರು, ಅಶಕ್ತರು, ಅನಾರೋಗ್ಯ ಪೀಡಿತರು ಅಥವಾ ಬುದ್ಧಿಮಾಂದ್ಯರಾಗಿರ್ಬೋದು, ಬುದ್ಧಿಮಾಂದ್ಯ ಹೇಳ್ಬೋದು, ವಿಶೇಷ ಚೇತನರಾಗಿರ್ಬೋದು,
ಎಲ್ಲ ಥರದ ಅದರಲ್ಲಿ ಯಾವುದೇ ಏಜ್ ಲಿಮಿಟ್ ಆಗಿರ್ಬೋದು ಆ ಥರ ಏನಿಲ್ಲ. ನಮ್ಮ ಹತ್ರ ಯಾರು ನೆರವು ಕೇಳಿಕೊಂಡು ಬರ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಸಹಾಯ ಮಾಡುವಂಥ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಇನ್ನು ಸ್ವರ್ಣಶ್ರೀ ಅವರೇ, ನಿಮ್ಮನ್ನು ಕೇಳೋದಾದ್ರೆ ಫಸ್ಟ್ ಆಫ್ ಆಲ್ ಈ ತಂಡ ಜೊತೆಗೆ ಅವ್ರ ಜೊತೆ ನೀವು ಸೇರ್ಕೊಂಡ್ರ ಅಥವಾ ಅವ್ರ ತಂಡ ಮಾಡಿ ಆದ್ಮೇಲೆ ನೀವು ಅವ್ರ ಜೊತೆ ಸೇರ್ಕೊಂಡ್ರ? ಇನ್ಫ್ಯಾಕ್ಟ್ ಅವ್ರು ಆವಾಗಲೇ ಹೇಳಿದ್ರು, ಬಾಲ್ಯದ ಗೆಳತಿಯ ಅಗಲುವಿಕೆಯ ನೋವಿಂದ ಪ್ರಾರಂಭವಾದ ತಂಡ ಅಂತ ಹೇಳಿ. ಆಕ್ಚುಲಿ ನಾವು ಯೂಶಲಿ ನಾವು ಸ್ಕೂಲೆಲ್ಲ ಮುಗಿಸ್ಕೊಂಡು ನಮ್ಮ ಐ ಮೀನ್ ಕಾಲೇಜ್ ಸ್ಟೇಟಿಗೆ ಹೋಗುವಾಗ ನಮ್ಮ ಇದರಲ್ಲೇ ಇರ್ತವೆ. ಇನ್ನೊಬ್ಬರ ಐ ಮೀನ್ ನಮ್ಮ ಸ್ಕೂಲ್ ಫ್ರೆಂಡ್ಸನ್ನೇ ಅವರನ್ನು ಯಾವತ್ತೂ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಯೂಶಲಿ. ಬಟ್ ನಮ್ಮಿಂದ ಅಗಲಿದ ಫ್ರೆಂಡ್ ಆ್ಯಕ್ಚುಲಿ ನಮ್ಮೆಲ್ಲರನ್ನು ಒಂದು ಮಾಡಿ ಒಂದು ವಾಟ್ಸಪ್ ಗ್ರೂಪ್ ಅಂತ ಮಾಡಿ, ನೀವು ಆವಾಗಲೇ ಹೇಳಿದರೆ ಮೊಬೈಲ್ ಲೋಕದಲ್ಲಿ ಮುಳುಗೋಗಿರ್ತಾರೆ ಯುವಕರು ಯುವತಿಯರು ಅಂತ ಹೇಳಿ, ನಾವು ಅದೇ ಥರ ಇದ್ದವರು. ಒಂದು ದಿವಸ ಅಚಾನಕ್ಕಾಗಿ ಅವಳು ನಮ್ಮಿಂದ ಕಣ್ಮರೆಯಾದಾಗ ಹುಟ್ಟಿಕೊಂಡದ್ದು ಈ ಸಂಚಲನ. ಸೊ ಆ ಗ್ರೂಪಲ್ಲಿ ನಾವು ಯಾರೆಲ್ಲ ಇದ್ದೆವು ನಾವೆಲ್ಲ ಸೇರ್ಕೊಂಡು ಈ ಗ್ರೂಪ್ ಮಾಡ್ಕೊಂಡ್ವಿ. ಸೊ ಇನಿಷಿಯಲ್ ಸ್ಟೇಜಿಂದ ಇದೆ. ನಾನು ಫಸ್ಟ್ ಆಫ್ ಆಲ್ ಈ ಪ್ಲಾನ್ ಯಾರಿಗೆ ಬಂತು ಅಂತ, ಈ ರೀತಿಯಾಗಿ ಒಂದು ತಂಡ ಮಾಡಬೇಕು, ಇದರಿಂದ ಬರುವಂಥ ಹಣವನ್ನ ಬಡವರಿಗೆ ಅಥವಾ ಅಶಕ್ತರಿಗೆ ಕೊಡಬೇಕು ಅನ್ನೋ ಆ ಒಂದು ಥಾಟ್ ಯಾರ ಹತ್ರ ಬಂತು? ಇನ್ಫ್ಯಾಕ್ಟ್ ಇದು ಅವಳ ಆಸೆ ಆಗಿತ್ತು, ಅವಳ ಕನಸಾಗಿತ್ತು. ಅವಳು ತುಂಬಾ ಬಡತನದಲ್ಲಿ ಹುಟ್ಟಿ ಬಂದಿದ್ದವಳಾಗಿರೋದ್ರಿಂದ ಅವಳು ಎಜುಕೇಶನ್ ಅನ್ನು ಅರ್ಧದಲ್ಲಿ ಡಿಸ್ಕಂಟಿನ್ಯೂ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಅವ್ರ ಮನೆ ಮಾಡ್ತಾ ಇದ್ಲು, ಮುಂದುವರಿಸ್ತಾ ಇದ್ಲು. ಸೊ ಅವಳದು ಕನಸಾಗಿತ್ತು, ಅವಳು ನಾನು ಕರೆಸ್ಪಾಂಡೆನ್ಸಲ್ಲಿ ಕಲಿತು ಮುಂದೆ ನಾನು ಇನ್ನೂ ಒಳ್ಳೆ ಉದ್ಯೋಗಕ್ಕೆ ಸೇರಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ. ಸೊ ಅವಳ ಕನಸನ್ನು ನನಸಾಗಿಸ್ಲಿಕ್ಕೋಸ್ಕರ ನಾವಿಷ್ಟು ಮಂದಿ ಫ್ರೆಂಡ್ಸ್ಗಳು ಸೇರಿ ಒಂದು ಗ್ರೂಪನ್ನು ಕಟ್ಟಿದ್ದೇವೆ. ಇನ್ನು ನಂದಕಿಶೋರ್ ಅವರೇ, ಈಗ ಯಾವ ರೀತಿಯಾಗಿ ನೀವು ಒಂದು ವೇಷ ಧರಿಸ್ತೀರಿ ಮತ್ತು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಹಬ್ಬದಲ್ಲಿ ಯಾವ ರೀತಿಯಾಗಿ ಮಾಡ್ತೀರಿ ಅಂತ? ಇಲ್ಲ, ಎಲ್ಲ ಟೈಮಲ್ಲೂ ವೇಷ ಧರಿಸಿ ಅಥವಾ ದೇಣಿಗೆ ಸಂಗ್ರಹ ಮಾಡೋದಿಲ್ಲ ನಾವು. ಅಂದರೆ ಅಷ್ಟಮಿ ಅಥವಾ ಚೌತಿ ಯಾವುದಾದ್ರೂ ಒಂದು ಟೈಮಲ್ಲಿ ವೇಷ ಧರಿಸ್ತೇವೆ. ವೇಷ ಧರಿಸಿಯೇ ಧನ ಸಂಗ್ರಹಣೆ ಮಾಡಬೇಕು ಅನ್ನೋ ಆ ಒಂದು ಕಾನ್ಸೆಪ್ಟ್ ಆಗಲಿ ಅಥವಾ ಆ ಒಂದು ವಿಷಯ ಅಲ್ಲ. ಯಾಕಂದರೆ ತುರ್ತು ಸಮಯದಲ್ಲಿ ಈಗ ಅಪಘಾತ ಎಲ್ಲ ಆದಾಗ ನಾವು ಚೌತಿ ಅಥವಾ ಅಷ್ಟಮಿ ಆ ಒಂದು ಸಮಯವನ್ನೇ ಕಾಯಲಿಕ್ಕೆ ತುಂಬ ಕಷ್ಟ. ಯಾಕಂದರೆ ಆ ಟೈಮಲ್ಲಿ ನಾವು ಕೊಡ್ತೇವೆ ಹೇಳಿದರೆ 1 ವರ್ಷ ಬಿಟ್ಟು ಅದೆಲ್ಲ ಆಗಿ ಹೋಗುವಂಥ ಮಾತಲ್ಲ. ಯಾಕಂದರೆ ಕಷ್ಟಕ್ಕೆ ಸಿಗದಂಥ ಹಣ ಅಥವಾ ಯಾವುದೇ ವಸ್ತು ಬೇರೆ ಟೈಮಲ್ಲಿ ಯೂಸ್ ಆದರೂ ಪ್ರಯೋಜನ ಇಲ್ಲ ಅಂತ ಹೇಳ್ತೇವೆ. ಯಾಕಂದರೆ ನಾವು ಬೇರೆಯವರ ಹತ್ರ ದಾನಿಗಳ ಹತ್ರ ಸಂಗ್ರಹ ಮಾಡಿ ಕೊಡ್ತೇವೆ, ಅಥವಾ ನಮ್ಮ ಗ್ರೂಪಲ್ಲಿ ನಾವು ಫಂಡ್ ಅಂತ ಇಷ್ಟು ಕಲೆಕ್ಟ್ ಮಾಡಿದ್ದ ಅದರಲ್ಲಿ ಸೇವಿಂಗ್ಸ್ ಅಂತ ಇದ್ದರೆ ಆ ಅಮೌಂಟನ್ನು ಕೂಡ ಕೊಡ್ತೇವೆ. ಅದು ಅಷ್ಟಮಿ ಅಂತಲ್ಲ, ಅಷ್ಟಮಿಗೆ ವೇಷ ಹಾಕಿ ಧರಿಸಿ ಅದೊಂದು ಆ ಟೈಮಲ್ಲಿ ಯಾವುದೆಲ್ಲ ಅಪ್ಲಿಕೇಶನ್ಸ್ ಅಥವಾ ಯಾರೆಲ್ಲ ನಮಗೆ ಅಪ್ಲಿಕೇಶನ್ಸ್ ಅಂತ ಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿ ವೇಷ ಎಲ್ಲ ಧರಿಸಿ. ಹಾಗಾದರೆ ನೀವು ಔಟ್ಸೈಡ್ ಹೋದಾಗೆ ವೇಷ ಧರಿಸಿ ಎಲ್ಲ ಹೋಗ್ತೀರಿ. ಸೊ ಆವಾಗ ಊರಿನವರು ಅಥವಾ ನೀವು ಎಲ್ಲೆಲ್ಲ ಹೋಗ್ತೀರಾ, ಅವರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ? ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ, ಪುತ್ತೂರು, ಆಮೇಲೆ ಅಪ್ ಟು ಇಲ್ಲಿ ನಮ್ಮ ಕುಂದಾಪುರದ ಹೊರಗೆ ನಾವು ಡೊನೇಷನ್ ಅಂತ ಹೋಗಿದ್ದೇವೆ. ನಮ್ಮ ಹೆಸರಿಗೆ ಜನಗಳು ಇದುವರೆಗೆ ಯಾವುದೇ ರೀತಿಯ ಒಂದು ಏನು ಹೇಳ್ತಾರೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಮ್ಮ ಹೆಸರು ಸಂಚಲನ ಅಂತ ಕೇಳಿದ ಕೂಡಲೇ ಜನಗಳಿಗೆ ಒಂದು ನಂಬಿಕೆ ಇದೆ, ಟ್ರಸ್ಟ್ ಇದೆ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಯಾಕಂದರೆ ಇಲ್ಲದಿದ್ದರೆ ಡೊನೇಷನ್ ಮಾಡಬೇಕು ಅಂತ ಇನ್ನು ಅದು ಬೆಳಿಗ್ಗೆಯಿಂದ ಸಂಜೆವರೆಗೆ ನಿಂತುಕೊಳ್ಳೋದು, ಊಟ ಅಥವಾ ಆ ಬಿಸಿಲಿಗೆಲ್ಲ ನಿಲ್ಲಿಕ್ಕೆಲ್ಲ ತುಂಬ ಕಷ್ಟ. ಅದು ಕೂಡ ನಮ್ಮದಲ್ಲಿ ಮಕ್ಕಳು ಸ್ಟೂಡೆಂಟ್ಸ್ಗಳೆಲ್ಲ ಇರೋದು. ಜನಗಳ ಪ್ರೋತ್ಸಾಹ ಅಥವಾ ಅವರದೊಂದು ರೆಸ್ಪಾನ್ಸ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಈ 3 ವರ್ಷದಲ್ಲಿ ನಮ್ಮ ಒಂದು ತಂಡ ಇಷ್ಟೊಂದು ಹೆಸರು ಮಾಡಲಿಕ್ಕೆ ಅಥವಾ ಜನಗಳಿಗೆ ರೀಚ್ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಇನ್ನು ಸ್ವರ್ಣಶ್ರೀ ಅವರೇ, ಇನ್ನು ನೀವು ಮನೆ ತಗೊಳ್ಳೋದಾದರೆ ನೀವು ಈ ಒಂದು ಸಂಚಲನ ತಂಡದಲ್ಲಿದ್ದೀರಾ, ನೀವು ಏನು ಕೆಲಸ ಮಾಡ್ತೀರಾ ಈ ತಂಡದಲ್ಲಿ ಅಂತ? ನಾನು ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಒಂದು ಗುಂಪು ಕಟ್ಟುವುದು ಏನು ಸಣ್ಣ ಕೆಲಸ ಅಲ್ಲ. ಅವರ ಗುಂಪು ಯಾರು ಬೇಕಾದ್ರು, ಸಂಸ್ಥೆ ಯಾರು ಬೇಕಾದ್ರು ಕಟ್ತಾರೆ. ಬಟ್ ಅದನ್ನು ನಿರ್ವಹಿಸ್ಕೊಂಡು ಹೋಗೋದು ಅದು ತುಂಬ ದೊಡ್ಡವಾದ ತುಂಬ ಕಷ್ಟವಾದ ಕೆಲಸ. ಒಂದೊಂದ್ಸಲ ಎಲ್ಲರೂ ಸಮಾನ ಮನಸ್ಕರು ಸಮಾನ ವಯಸ್ಕರು ಇರುವ ತಂಡ ಆಗಿದ್ರು ಕೂಡ ಒಂದೊಂದ್ಸಲ ಭಿನ್ನಾಭಿಪ್ರಾಯಗಳು ಬರುವುದು ಸಾಮಾನ್ಯ. ಸೊ ಅಂಥ ಭಿನ್ನಾಭಿಪ್ರಾಯಗಳನ್ನೆಲ್ಲ ಮುಂದೂಡಿಕೊಂಡು 3 years ನಾವು ಬಂದಿದ್ದೇವೆ. ಸೊ ಎಸ್, ಹಾಗಾದರೆ ನಂದಕಿಶೋರ್ ಅವರೇ, ಇವರು ಹೇಳಿರುವ ಹಾಗೆ ಸ್ವರ್ಣಶ್ರೀ ಅವರು ಹೇಳುವ ಪ್ರಕಾರ ಯಾವುದೇ ಒಂದು ತಂಡ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಕಟ್ಟಲಿಕ್ಕೆ ತುಂಬ ಸುಲಭ. ಒಂದು 4 ಜನ ಬರ್ತಾರೆ, ಓಕೆ ಕಟ್ಬೋದು ಮಾಡ್ಬೋದು ಅಂತ ಮೊದಲಿಗೆ ಪ್ಲ್ಯಾನ್ ಹಾಕೊಳ್ತಾರೆ. ಬಟ್ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅವರದ್ದೇ ಆದಂಥ ಬೇರೆ ಥರದ ಮನಸ್ಸಿರುತ್ತೆ, ಅವರದ್ದೇ ರೀತಿಯಾದಂತಹ ಒಂದು ಲೈಫ್ ಸ್ಟೈಲ್ ಇರುತ್ತೆ. ಸೊ ಅದೆಲ್ಲ ಆಗಿ ಅಡ್ಜಸ್ಟ್ ಆಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ. ಸೊ ಕಂಟಿನ್ಯೂ ಆಗಿ ಈಗ 3 ವರ್ಷ ನಿಮ್ಮ ತಂಡ ಕಾಲಿಡ್ತಾ ಇದೆ. ಸೊ ಹೇಗಿದೆ ನಿಮ್ಮ ತಂಡದಲ್ಲಿ ಒಗ್ಗಟ್ಟು ಅಂತ? ಮೊದಲೇದಾಗಿ ನನ್ನ ತಂಡದ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ನನ್ನ ತಂಡದ ಸದಸ್ಯರ ಸಪೋರ್ಟ್ ಅಥವಾ ಇಲ್ಲದಿದ್ದರೆ ಖಂಡಿತವಾಗ್ಲೂ ಈ ಒಂದು ಲೆವೆಲಿಗೆ ನಮ್ಮ ತಂಡ ಬರಲಿಕ್ಕೆ ತುಂಬ ಕಷ್ಟ ಇತ್ತು. ಯಾಕಂದರೆ ಸಮಾನ ವಯಸ್ಕರಾಗಿರ್ಬೋದು, ಮನಸ್ಥಿತಿ ಇರ್ಬೋದು, ಆದರೆ ಭಿನ್ನಾಭಿಪ್ರಾಯಗಳಂತ ನಮ್ಮ ಗ್ರೂಪಲ್ಲಿ ತುಂಬ ಕಮ್ಮಿ ಬಂದದ್ದು. ಯಾಕಂದರೆ
ಯಾವುದೇ ವರ್ಕ್ ಮಾಡುವಾಗ ಗ್ರೂಪಲ್ಲಿ ಕೂತು ಡಿಸ್ಕಸ್ ಮಾಡ್ತೇವೆ ಅಥವಾ ಈ ಥರ ಡೊನೇಷನ್ ಮಾಡಬೇಕು ಅಂದರೆ ಒಂದು ಮೀಟಿಂಗ್ ಆ ಥರ ಎಲ್ಲ ಮಾಡುವಾಗ ಪ್ರತಿಯೊಂದು ನಾನು ಯಾವುದೇ ಒಂದು ಮಾತು ಹೇಳಿದರೂ ಅದಾಗೋದಿಲ್ಲ, ಅದು ಈ ಥರ ಮಾಡಬಾರ್ದು ಆ ಥರ ಮಾಡಬಾರ್ದು ಅಂತ ಎಲ್ಲಿ ಕೂಡ ನಮ್ಮದರಲ್ಲಿ ಭಿನ್ನಾಭಿಪ್ರಾಯ ಬಂದದಂತ ಇಲ್ಲ, ಒಪ್ಕೊಳ್ತಾ ಇದ್ರು ಈ ಥರ ಮಾಡ್ಬೋದು. ಯಾಕಂದರೆ ಅಲ್ಲಿ ಎಲ್ಲಿ ಕೂಡ ನಮ್ಮದರಲ್ಲಿ ಭಿನ್ನಾಭಿಪ್ರಾಯಗಳದ್ದು ಇದುವರೆಗೆ ಇಂಪ್ರೂವೈಸೇಷನ್ಗೆ ಹೆಲ್ಪ್ ಆಗ್ತಾ ಇತ್ತು ಮಾತುಕತೆಗಳು. ಇಲ್ಲ ಈ ತರ ಮಾಡುವ, ಇನ್ನೊಂದ್ ತರ ಮಾಡುವ, ಇನ್ನೂ ಚೆನ್ನಾಗಿ ಬರ್ತದೆ. ಹಾಗೆ ನೋಡೋಕೆ ಹೋದ್ರೆ ಈಗ 3 ವರ್ಷ ಕಳೆದಿದೆ, ನೀವು ಇಷ್ಟರಲ್ಲಿ ಸುಮಾರು ಒಂದು 25ರಿಂದ 30 ಜನಕ್ಕೆ ಸಹಾಯ ಮಾಡಿದ್ದೀರಿ ಅಂತ ಹೇಳ್ತೀರಾ. ನೀವು ನೋಡಿರುವಂತಹ ಸಹಾಯ ಮಾಡಿರುವಂತಹ ವ್ಯಕ್ತಿಗಳು ಯಾವ್ಯಾವ ರೀತಿಯಾದಂತಹ ತೊಂದರೆಯಲ್ಲಿದ್ದರು ಅಂತ? ತುಂಬ ಯಾಕಂದರೆ ನಾವು ಮೊದಲೇದಾಗಿ ವಿಶೇಷ ಚೇತನ ಶಾಲೆ ಅಂತ ಕೊಳಲಗಿರಿಯಲ್ಲಿ ಅವರನ್ನು ಆ ಸ್ಕೂಲಿಗೆ ಹೋದಾಗ ನಾವು ಭೇಟಿಯಾದಾಗ ಕಷ್ಟ ಏನೆಂಬುದು, ಯಾಕಂದರೆ ಕಷ್ಟ ಗೊತ್ತಿಲ್ಲದವನಿಗೆ ಮಾನವೀಯತೆಯ ಬಗ್ಗೆ ನಾವು ಮಾತಾಡೋದು ತುಂಬ ಕಷ್ಟ. ಯಾಕಂದರೆ ಕಷ್ಟ ಗೊತ್ತಿದ್ದವನಿಗೆ ಮಾತ್ರ, ಯಾಕಂದರೆ ನಮಗೆ ದೇಣಿಗೆ ಯಾರೆಲ್ಲ ಕೊಡ್ತಾರೋ ಅವ್ರು ಕಷ್ಟ ಅನುಭವಿಸಿ ಬಂದವರಿಗೆ ಮಾತ್ರ ದೇಣಿಗೆ ಕೊಡ್ತಾರೆ. ಯಾಕಂದರೆ ತುಂಬ ಶ್ರೀಮಂತರಾಗಿರ್ಬೋದು, ಅವರಿಗೆಲ್ಲ ಗೊತ್ತಿರೋದಿಲ್ಲ. ಯಾಕಂದರೆ ಕಷ್ಟ ಯಾರಿಗೆ ಗೊತ್ತಿರ್ತದೆ ಅವನಿಗೆ ಮಾತ್ರ ಆ ಒಂದು ಮಾನವೀಯತೆ ಏನು ಅಥವಾ ಯಾವ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ. ಅದರಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು, ಬ್ಲಡ್ ಕ್ಯಾನ್ಸರ್ ಇಂದ ಹಿಡಿದು ತುಂಬ ಅದು ಅಪಘಾತ ಆಗಿರ್ಬೋದು, ಎಲ್ಲ ಕಡೆ. ಈಗ ಕೆಲವರಿಗೆ ನರದೌರ್ಬಲ್ಯ, ನರದು ಪ್ರಾಬ್ಲಮ್ ಇರ್ತದೆ, ಸ್ಕಿನ್ ಕ್ಯಾನ್ಸರ್ ಇದ್ದವರು, ಬೋನ್ ಕ್ಯಾನ್ಸರ್ ಇದ್ದವರು, ತುಂಬಾ ಜನರಿಗೆ. ಎಸ್ ನಂದಕಿಶೋರ್, ನಿಮ್ಮ ಜೊತೆ ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಾನು ಗುರುಪ್ರಸಾದ್ ಅಂತ ಅಂಬಾಲಿಯಿಂದ ಕಾಲ್ ಮಾಡ್ತಿದ್ದೀನಿ. ಹೇಳಿ ಗುರುಪ್ರಸಾದ್ ಅವರೇ. ನಂಗೆ ನಂದಕಿಶೋರ್ ಹತ್ರ ಮಾತಾಡ್ಲಿಕ್ಕಿತ್ತು. ಎಸ್ ಸರ್, ಹೇಳಿ ಸರ್. ಹಲೋ, ನಮಸ್ತೆ. ನಮಸ್ತೆ ನಂದಕಿಶೋರ್. ಹೇಳಿ ಸರ್. ನಂಗೆ ನಿಮ್ ಟೀಮ್ ಇತ್ತಲ್ಲ ಸಂಚಲನ, ಅದು ಹೇಗೆ ಮೂಡಿ ಬಂದದ್ದು? ಸಂಚಲನ ಈಗ ಹೇಳಿದಾಗೆ ಒಂದು ಬಾಲ್ಯದ ಗೆಳತಿಯ ನೆನಪಿಗಾಗಿ ಶುರು ಮಾಡಿದಂತ ಸಂಸ್ಥೆ ಸರ್. ವಾಟ್ಸ್ಆಪ್ ಗ್ರೂಪ್ ಅಲ್ಲಿದ್ದ ಒಂದು ಸಂಸ್ಥೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಬಹುದು ಅನ್ನೊಂದು ತೋರಿಸ್ಲಿಕ್ಕೋಸ್ಕರ ನಾವೊಂದು ತಂಡವನ್ನು ಕಟ್ಟಿದ್ದೇವೆ. ಕೇಳಿಸ್ತಾ ಇದೆಯಾ? ಹೇಳಿ, ಮಾತಾಡಿ. ಅದಕ್ಕಾಗಿ ನಿಮ್ಮಂತೆಲ್ಲ ಸಪೋರ್ಟ್, ಮಾರ್ಗದರ್ಶನ, ಪ್ರೋತ್ಸಾಹ ಎಲ್ಲ ಇದೆ. ಮುಂದೆ ಕೂಡ ಹಾಗೆ ಇರಬೇಕು ನಮ್ಮ ಮೇಲೆ ಅಂತ. ನಮ್ದು ಇದ್ದೇ ಇರುತ್ತೆ, ನಮ್ದು ಸಪೋರ್ಟ್ ಎಲ್ಲ ಇದ್ದೇ ಇರುತ್ತೆ, ಎಲ್ಲಿ ಇತ್ತು. ಖಂಡಿತವಾಗ್ಲೂ ಸರ್. ಓಕೆ ಗುರುಪ್ರಸಾದ್ ಅವರೇ, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್, ಅವ್ರು ಹೇಳುವ ಪ್ರಕಾರ ನಿಮ್ಮ ತಂಡ ಹೇಗೆ ರೂಪುಗೊಳ್ತು ಅಂತ. ಪ್ರತಿಯೊಬ್ಬನು ಕೂಡ ಏನೋ ಒಂದು ಯಾವುದೋ ಒಂದು ಕೆಲಸ ಮಾಡೋಕೋದು ಅಥವಾ ಯಾವುದೇ ಒಂದು ಕಾರ್ಯಕ್ಕೆ ಹೋದ್ರು ಒಂದು ಮೇಯ್ನ್ ಆಗಿ ಒಂದು ಯಾವುದಾದ್ರೂ ಒಂದು ಇಂಪ್ಯಾಕ್ಟ್ ಇರಲೇಬೇಕು. ಸೊ ಆ ಇಂಪ್ಯಾಕ್ಟ್ ಇದ್ದರೆ ಏನೋ ಒಂದು ಹೊರಗೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಈಗ ಸತತ 3ನೇ ವರ್ಷ ಕೂಡ ಕಳೆದಿದೆ. ಸಾಧಾರಣ ಒಂದು 25ರಿಂದ 30 ಜನರು ಕೂಡ ಸಹಾಯ ಮಾಡಿದ್ದೀರಾ. ಸೊ ಈ ಒಂದು ದಾರಿಯಲ್ಲಿ ಕಷ್ಟಗಳು ಸುಖಗಳು ತುಂಬ ಇರುತ್ತೆ. ಸೊ ಕಷ್ಟಗಳ ಬಗ್ಗೆ ಮಾತಾಡುವಾಗ ಯಾವುದಾದ್ರೂ ಸವಾಲು ಅಥವಾ ಕಷ್ಟಗಳನ್ನು ಎದುರಿಸಿದ್ದೀರಿ ಅಂತ? ತುಂಬ ಕಷ್ಟ. ಯಾಕಂದರೆ ಹೆಣ್ಮಕ್ಳನ್ನು ಒಂದು ಡೊನೇಷನ್ಗೆ ನಾವು ಅಥವಾ ದೇಣಿಗೆ ಸಂಗ್ರಹಣೆ ಕರ್ಕೊಂಡು ಹೋಗುವುದು ಅಂದರೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಇದ್ದರೆ ಮಾತ್ರ. ಯಾಕಂದರೆ ಹೆಣ್ಮಕ್ಳಿಗೆ ಅವ್ರದ್ದೇ ಆದ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ಯಾಕಂದರೆ ನಾವು ನೈಟ್ ಎಲ್ಲ ಡೊನೇಷನ್ ಎಲ್ಲ ಕರ್ಕೊಂಡು ಹೋದ್ರೆ ಕಷ್ಟ. ಯಾಕಂದರೆ ಒಳ್ಳೆಯವರೇ ನಾವು ಎಣಿಸುವಾಗ ಎಲ್ಲರೂ ಕೂಡ ಒಳ್ಳೆಯವರೇ, ಕೆಟ್ಟವರು ಅಂತ ಹೇಳೋದಲ್ಲ. ಆದರೂ ಒಂದೊಂದು ಸಲ ತುಂಬ ಕಷ್ಟ ಮಕ್ಕಳನ್ನು. ಯಾಕಂದರೆ ಸ್ಟೂಡೆಂಟ್ಸ್ಗಳು, ಅವರಿಗೆ ಎಕ್ಸಾಮ್ ಟೈಮ್ ಇರುತ್ತೆ, ಅವರ ಭವಿಷ್ಯದನ್ನು ಅವ್ರು ನೋಡ್ಕೊಳ್ಬೇಕಾಗ್ತದೆ. ಆದರೂ ಕೂಡ ನಮ್ಮ ತಂಡದಲ್ಲಿ ಕೂಡ ಯಾವುದೇ ವರ್ಕಿಗೆ ಕೂಡ ಹೆಣ್ಣು ಮಕ್ಕಳಾಗಿರ್ಬೋದು. ಯಾಕಂದರೆ ಅಷ್ಟಮಿ ದಿನ 2 ದಿನ ವೇಷ ಹಾಕಿದ್ರೆ ನಮ್ಮ ಹೆಣ್ಮಕ್ಕಳು ನಮ್ಮ ಗ್ರೂಪಲ್ಲಿ ಇದ್ದವರು. ಯಾಕಂದರೆ ಬಾಯ್ಸ್ ವೇಷ ಹಾಕಿ 1-2 ದಿನ ಕಲೆಕ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಹೆಣ್ಮಕ್ಳು 1-2 ದಿನ, ಯಾಕಂದ್ರೆ ಅವರ ಲಿಮಿಟೇಷನ್ ಅನ್ನು ಕ್ರಾಸ್ ಮಾಡಿ 2 ದಿನ ಉಡುಪಿಯ ಎಲ್ಲ ಕಡೆ ನಾವು ಡೊನೇಷನ್ ಮಾಡಿದ್ದೇವೆ. ಯಾಕಂದರೆ ಒಂದು ತಂಡದಲ್ಲಿ ಅಂದರೆ, ಯಾಕಂದರೆ ಇಷ್ಟು ಜನ ಇರುವಾಗ ಮಕ್ಕಳು ಕೂಡ ಇದ್ದಾರೆ, ಸ್ಟೂಡೆಂಟ್ಸ್ಗಳಿದ್ದೇವೆ, ನಾವು ಕೂಡ ಜಾಬಿಗೆ ಹೋದವರು, ಅವರವರ ಲೈಫ್ ಅವ್ರದ್ದು ಭವಿಷ್ಯ ಎಲ್ಲ ನೋಡ್ಕೊಳ್ಬೇಕು. ಹಾಗಾಗಿ ಇನ್ನು ಸ್ವರ್ಣಶಿರು, ನಿಮ್ಮ ಜೊತೆ ಕೇಳೋದಾದ್ರೆ, ಈಗ ಅವ್ರು ಹೇಳಿರುವಾಗ ನಾನು ಕೇಳಿದೆ ಅವ್ರ ಹತ್ರ ಯಾವ್ಯಾವ ರೀತಿಯ ಒಂದು ಕಷ್ಟಗಳು ಅಥವಾ ಸವಾಲುಗಳು ಎದುರಿಸಿದ್ದೀರಿ ಅಂತ. ಸೊ ನಿಮ್ಮ ಪ್ರಕಾರ ಯಾವುದೆಲ್ಲ ಕಷ್ಟಗಳು ಬಂತು ನಿಮ್ಮ ಸಂಘದಲ್ಲಿ ಅಂತ? ಇವಾಗ ಪ್ರಪಂಚ ಹೇಗಿದೆ ಅಂತ ಹೇಳಿದರೆ, ಒಬ್ಬ ಹುಡುಗ ಒಬ್ರು ಹುಡುಗಿ, ಒಂದಿಬ್ರು ಹುಡುಗ ಇಬ್ರು ಹುಡುಗಿ, ಆ ಥರ ಏನೋ ಡಿಸ್ಕಸ್ ಮಾಡ್ತಾ ಇದ್ರೆ ಅದನ್ನು ತಪ್ಪಾಗಿ ನೋಡುವ ಜನಗಳೇ ಜಾಸ್ತಿ. ಈ ಕಾರ್ಯಕ್ರಮದ ಮುಖಾಂತರ ಹೇಳ್ತಾ ಇದ್ದೇನೆ, ಇಬ್ರು ಹುಡುಗರು ಇಬ್ರು ಹುಡುಗಿಯರು, ಅವ್ರು ಒಬ್ಬ ಹುಡುಗ ಒಬ್ಬ ಹುಡುಗಿ ಮಾತಾಡ್ತಾ ಇದ್ರೆ ಅದು ಕೆಟ್ಟ ವಿಷಯವೇ ಆಗ್ಬೇಕಂತಿಲ್ಲ. ಒಂದು ಒಳ್ಳೆಯ ವಿಷಯದ ಬಗ್ಗೆಯೂ ಅವ್ರು ಚರ್ಚೆ ಮಾಡ್ತಾ ಇರ್ಬೋದು, ಸಮಾಜಕ್ಕೆ ಸಹಾಯ ಆಗುವಂಥದ್ದು ಏನೋ ಒಂದು ಮಾಡ್ತಾ ಇರ್ಬೋದು. ಸೊ ಈ ಥರ ವಿಷಯಗಳು ನಮ್ಮ ಕಿವಿಗೆ ಕೇಳ್ಪಟ್ಟಿವೆ. ಅವ್ರೇನು ಹುಡುಗರ ಜೊತೆ ತಿರುಗಾಡ್ತಾರೆ ಆ ಥರ ಎಲ್ಲ. ಸೊ ಇದು ಒಂದು ಸವಾಲೇ ಆಗಿತ್ತು, ಬಟ್ ಸ್ಟಿಲ್ ನಡೀತಾ ಉಂಟು. ಇಂತಹ ವಿಷಯಗಳೆಲ್ಲ ಸ್ವಲ್ಪ ಬಂದಾಗ ಸ್ವಲ್ಪ ಮನೆಯಲ್ಲೂ ಕೂಡ ಪ್ರಾಬ್ಲಮ್ ಆಗುವಂತ ಸಂದರ್ಭ ಸಪೋರ್ಟ್ ಇರಲೇಬೇಕು ಈ ಒಂದು ವಿಷಯಕ್ಕೆ. ಯಾಕಂದ್ರೆ ಎಲ್ಲ ತಂಡದ ಸದಸ್ಯರ ಮನೆಯವರಿಗೂ ಕೂಡ ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಅವರ ಸಪೋರ್ಟ್ ಇಲ್ಲ ಅಂದ್ರೆ, ಯಾಕಂದ್ರೆ ಮಕ್ಕಳನ್ನು ಡೇ ನೈಟ್ ನಾವು ಡೊನೇಷನ್ ಕರ್ಕೊಂಡು ಹೋಗೋದು ಹೇಳಿದ್ರೆ ಮನೆಯವರ ಸಪೋರ್ಟ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಆಗ್ಲಿಕ್ಕಿಲ್ಲ. ಇನ್ನೂ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ಸ್ಪಂದನ ವಾಹಿನಿ ಮುಖಾಂತರ ನಾನು ಎಲ್ಲ ವೀಕ್ಷಕರಿಗೆ ಹೇಳುದು,
ನಾವು ಕಷ್ಟಪಟ್ಟು, ಯಾಕಂದರೆ ಬೆಳಿಗ್ಗೆಯಿಂದ ನಾವು ಸಂಜೆ ತನಕ ಡೊನೇಷನ್ ಮಾಡ್ತಾ ಇದ್ದೇವೆ, ಎಲ್ಲೋ ಒಂದು ಪ್ರೋಗ್ರಾಮ್ ಕಡೆ ನಿಂತು ಡೊನೇಷನ್ ಮಾಡ್ತಾ ಇದ್ದೇವೆ ಹೇಳಿದರೆ, ಯಾರೋ ಒಂದು ತಂಡ ತಪ್ಪು ಮಾಡಿದೆ ಹೇಳಿದರೆ ಅವರು ಕೆಲವರು ಬಂದು ಕೇಳ್ತಾರೆ, ಇದು ನಾವು ಹಾಕಿದ ದುಡ್ಡು ಅವರಿಗೆ ಹೋಗ್ತದಾ? ನಿಜವಾಗ್ಲೂ ಬೇಜಾರಾಗ್ತದೆ. ಯಾಕಂದರೆ ನಾವು ಬಿಸಿಲಲ್ಲಿ ಅಷ್ಟು ಹೊತ್ತೆಲ್ಲ ನಿಂತು, ಯಾಕಂದ್ರೆ ನಮಗೂ ಪರ್ಸನಲ್ ಆಗಿ ನಮಗೂ ಪ್ರಾಬ್ಲಮ್ಸ್ ಇದೆ, ಅಥವಾ ನಮ್ಮದು ವರ್ಕ್ ಪ್ರೆಷರ್ ಅಂತ ಇರುತ್ತೆ, ಅಥವಾ ಅವರಿಗೆ ಅವರವರದ್ದೇ ಆದ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ನಾವು ಬಂದು 4 ಜನಕ್ಕೆ ಯಾರಿಗೂ ಹೆಲ್ಪ್ ಆಗಬೇಕು ನಮ್ಮ ಥ್ರೂ ಅಂತ ನಾವು ಅಲ್ಲಿ ನಿಂತಿರುವಾಗ ಬಂದು ಈ ದುಡ್ಡು ಹಾಕಿದ, ಯಾಕಂದರೆ ಹಾಕುವವರಿಗೆ ಕೇಳೋ ಹಾಕಿದೆ, ಅದು 1 ರೂಪಾಯಿ ಹಾಕಿರ್ಬೋದು, 100 ರೂಪಾಯಿ ಹಾಕಿರ್ಬೋದು, ಆದರೆ ಕೇಳುವಂಥ ರೀತಿ ಇದು ಅಲ್ಲಿಗೆ ಮುಟ್ತದ ಅಥವಾ ಅವರಿಗೆ ನೀವು ಕೊಡ್ತೀರಾ? ಯಾಕಂದರೆ ಅದು ತುಂಬ ಬೇಜಾರಾಗುವಂಥ ವಿಷಯ. ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟು ನಾವು ಅಲ್ಲಿ ನಿಂತು ಇನ್ನೊಬ್ಬರು ನಮ್ಮ ಬಗ್ಗೆ ಆ ಥರ ಎಲ್ಲ ಹೇಳುವಾಗ, ಆ ಥರ ನಿಜವಾಗೂ ಯಾವುದೋ ಬೇರೆ ತಂಡ ಮಾಡಿರ್ಬೋದೋ ಗೊತ್ತಿಲ್ಲ, ಆದರೆ ಎಲ್ಲ ತಂಡದ ಮೇಲೆ ಆ ಥರ ಒಂದು ಭಾವನೆ ಬರುವುದು ತಪ್ಪು ಅಂತ. ಸೊ ಇಂತಹ ಭಾವನೆಗಳು ಬಂದಾಗ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಇಂತಹ ಸಂದರ್ಭದಲ್ಲಿ ಆ ಒಂದು ಸಿಚುವೇಶನ್ಸನ್ನು ಯಾವ ಥರ ಎದುರಿಸಿದ್ರಿ ಅಂತ ಸ್ವರ್ಣಶ್ರೀ ಅವರೇ? ಇವೆಲ್ಲ ಸಮಸ್ಯೆಗಳು ದೊಡ್ಡ ಸವಾಲುಗಳೇ ನಮಗೆ. ಬಟ್ ನಂದಕಿಶೋರ್ ಅವರು ಹೇಳಿದ ಆ ಥರ ಸಮಸ್ಯೆಗಳಿದ್ದಾಗ, ಅಂದರೆ ಯಾರಾದರೂ ಬಂದು ಈ ಹಣ ಅಲ್ಲಿಗೆ ಹೋಗುತ್ತಾ, ನೀವೇನಾದ್ರು ಪರ್ಸ್ನಲ್ಗೆ ಯೂಸ್ ಮಾಡ್ಕೊಳ್ತೀರಾ, ಆ ಥರ ಎಲ್ಲ ಬಂದಾಗ ನಾವು ಕನ್ವಿನ್ಸ್ ಮಾಡ್ತಾ ಇದ್ವಿ, ನೋಡಿ ಸರ್ ಬೇರೆಯವ್ರು ಆ ಥರ ಇರ್ಬೋದು, ಬಟ್ ನಾವು ಹಾಗಲ್ಲ, ನಿಮ್ಮ ಹಣದ ಮೌಲ್ಯ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿದೆ, ನಾವು ಅಂದರೆ ಪುವರ್ ಬ್ಯಾಕ್ಗ್ರೌಂಡಿಂದ ಬಂದವ್ರೆ, ಸೊ ಅದರ ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಅದಕ್ಕೋಸ್ಕರ ನಾವು ಡೊನೇಷನ್ಗೆ ಬಂದಿರೋದು. ಸೊ ನಿಮ್ಮ ವ್ಯಾಲ್ಯೂಗೆ ನಾವು ಗ್ಯಾರಂಟಿ ನಿಮ್ಮ ಮನಿಗೆ ನಾವು ಗ್ಯಾರಂಟಿ ಕೊಡ್ತೇವೆ, ಇದು ಹಣ ಇಂಥವ್ರ ಕೈಗೆ ಸೇರುತ್ತೆ, ಯಾರಿಗೆ ಸೇರಬೇಕು ಅವರ ಫಲಾಪೇಕ್ಷಿಗಳಿಗೆ ಸೇರುತ್ತೆ ಅಂತ ಹೇಳಿ. ಇನ್ನು ನಂದಕಿಶೋರ್ ಅವರೇ, ಈಗ ಈ ಒಂದು ಸಂಘವನ್ನು ಕಟ್ಕೊಂಡಿದ್ದೀರಿ, ಆಗ್ತಾ ಇದೆ, ಎಷ್ಟೋ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಿ, ಸೊ ನಿಮಗೆ ಆದಂಥ ಒಂದು ಪರ್ಸನಲ್ ಕೆಲಸ ಅಂತ ಇರುತ್ತೆ, ಸೊ ಅದರ ಮಧ್ಯೆ ಇದನ್ನು ಮಾಡಬೇಕು ಅಂದರೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಅಲ್ಲ, ಎಲ್ಲರಿಗೂ ಅವ್ರದ್ದೇ ಅದರ ವರ್ಕ್ ಪ್ರೆಷರ್ ಅಂತ ಇರ್ತದೆ. ಅಂದರೆ ಎಲ್ಲ ಟೈಮಲ್ಲೂ ಡೊನೇಷನ್ ಮಾಡೋದು ಅಥವಾ ನಮ್ಮಲ್ಲಿ ಕೇಳಿ ಬಂದವರಿಗೆ, ಈಗ ನಮ್ಮ ಅಕೌಂಟಲ್ಲಿ ಒಂದು ಸೇವಿಂಗ್ಸ್ ಅಂತ ಇರುತ್ತೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ, ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನನ್ನ ಹೆಸರು ಶೀತಲ್ ಅಂತ. ಹೇಳಿ ಶೀತಲ್ ಅವರೇ. ನಂದಕಿಶೋರ್ ಅವ್ರ ಹತ್ರ ಮಾತಾಡ್ಬೇಕು. ಎಸ್, ನಂದಕಿಶೋರ್ ಅವರು ಇದ್ದಾರೆ, ನಮಸ್ತೆ, ಹೇಳಿ. ಹಲೋ ಹಲೋ ಹಲೋ, ಹೇಳಿ ಮೇಡಮ್, ಹೇಳಿ. ಪ್ರೋಗ್ರಾಮ್ ಎಡ್ಡೆ ಉಡುಪಿಡ ತುಂಬರಂದು ಇಂಚನೆ ತುಂಬ ಚೆನ್ನಾಗಿದೆ. ಶೀತಲ್ ಅವರೇ, ಹಲೋ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ ಪ್ಲೀಸ್. ಎಸ್, ಓಕೆ, ಅವರು ಟಿ ವಿ ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ಕರೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋದು ನಾನು ಆವಾಗಲೇ ಹೇಳಿದೆ, ಸೊ ಒಂದು ಸಂಘವನ್ನು ಕಟ್ಕೊಳ್ಳಲು ತುಂಬ ಕಷ್ಟ ಅಂತ. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ, ನಾನು ಬ್ರೇಕ್ ಬೇಕು. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಒಂದು ಸಂಘ ಅಥವಾ ಸಂಸ್ಥೆ ಅಂದಮೇಲೆ ಅದನ್ನು ಮಾಡೋದು ತುಂಬ ಸುಲಭ, ಅದನ್ನು ನಡ್ಸ್ಕೊಂಡು ಹೋಗೋದು ತುಂಬ ಕಷ್ಟ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೇನೆ, ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಬಳಿಕ ಸಂಚಲನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನಂದಕಿಶೋರ್ ಅವರೇ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಈಗಾಗಲೇ ಹೇಳುವ ಹಾಗೆ ಕೆಲಸ ಮತ್ತು ಈ ಒಂದು ಸಂಘವನ್ನು ಕಟ್ಟಿಕೊಂಡು ಯಾವ ರೀತಿಯಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ತಿದ್ದೀರಿ ಅಂತ? ಹೌದು, ವರ್ಕ್ ಪ್ರೆಷರ್ ಅನ್ನೋದು ಎಲ್ಲರಿಗೂ ಇರ್ತದೆ. ಎಲ್ಲ ಟೈಮಲ್ಲಿ ಅಲ್ಲದಿದ್ರು ನಮಗೆ ಇರುವಂಥ, ಯಾಕಂದರೆ ಎಲ್ಲರೂ 24 hours ಬ್ಯುಸಿ ಅಂತ ಯಾರೂ ಇರೋದಿಲ್ಲ. ಯಾಕಂದರೆ ಅವರಿಗೆ ಅದು ಸ್ವಲ್ಪ ಫ್ರೀ ಟೈಮ್ ಅಂತ ಇರ್ತದೆ, ಮಾಡಿಕೊಂಡ್ರೆ ಎಲ್ಲೂ ಕೂಡ ಫ್ರೀ ಆಗಿರ್ತಾರೆ. ತುಂಬ ಕಷ್ಟ ಅನಿಸೋದು ನಮ್ಮದು ವಿದ್ಯಾರ್ಥಿಗಳಿಗೆ ಮಾತ್ರ. ಅವ್ರದ್ದು ಎಕ್ಸಾಮ್ ಆಗಿರ್ಬೋದು, ಅವರಿಗೆ ಓದಲಿಕ್ಕೆ ಟೈಮ್ ಆಗಿರ್ಬೋದು, ಅಂಥ ಟೈಮಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಕೂಡ ನನ್ನ ತಂಡದಲ್ಲಿರುವ ಸದಸ್ಯರಿಗಿಂತ ಹೊರಗಿನವರು ಕೂಡ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ. ಯಾಕಂದ್ರೆ ನಾವೆಲ್ಲರೂ ಡೊನೇಷನಿಗೆ ನಿಂತಾಗ ನಮ್ಮ ಬಾಕ್ಸ್ ಅಥವಾ ತುಂಬ ಜನ ನೀರಾಗಿರ್ಬೋದು ಅಥವಾ ಬೇರೆ ಏನೋ ತಿನ್ಲಿಕ್ಕೆ ತಂದು ಕೊಡುವವರು ತುಂಬ ಜನ ಇದ್ದಾರೆ. ಯಾಕಂದರೆ ಕೇವಲ ನಾವು 15 ಜನ ಮಾತ್ರ ಅಂತಲ್ಲ, ಹೊರಗಿನವರು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೂ ಕೂಡ ನಮಗೆ ನಮ್ಮ ತಂಡದ 15 ಜನ ಆಗಿರ್ಬೋದು ಅಥವಾ ಬೇರೆಯವರು ಕೂಡ ನಮ್ಮ ತಂಡದಲ್ಲೇ ಸೇರಿಕೊಂಡು ಅವರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಸ್ವರ್ಣಶ್ರೀ ಅವರೇ, ನೀವು ಕೂಡ ಹಾಗೆ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ ಅಥವಾ ಮನೇಲಿ ಇರ್ಬೋದು, ಇನ್ನೊಂದು ಹುಡುಗಿ ಅಂದಮೇಲೆ ಒಂದು ಕಡೆ ಹೋಗಬೇಕು ಅಥವಾ ಈ ರೀತಿಯಾದ ಕೆಲಸ ಮಾಡಬೇಕು, ಸೊ ಅದನ್ನೇ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಿ ಅಂತ?
ರಿಸ್ಟ್ರಿಕ್ಷನ್ಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಹುಡುಗಿಯರು ಅಂತ ಅಂದಮೇಲೆ. ಬಟ್ ನಂಗೆ ಮನೆಯಲ್ಲಿ ತುಂಬ ಸಪೋರ್ಟ್ ಇದೆ. ನನಗಂತಲ್ಲ, ನಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಹೆಚ್ಚಿನವರು ಗರ್ಲ್ಸೇ ಇರೋದು. ಎಲ್ರಿಗೂ ಕೂಡ ಅಷ್ಟೇ, ಮನೆಯ ಸಪೋರ್ಟ್ ಇಲ್ಲದೆ ನಾವು ಯಾರು ಇಷ್ಟೊಂದು ಈ ಥರ ಡೊನೇಷನ್ಗೆ ಬರೋದಾಗಲಿ ವೇಷ ಧರಿಸೋದಾಗಲಿ ಅದೆಲ್ಲ ಏನು ಸಾಮಾನ್ಯದ ಕೆಲಸ ಅಲ್ಲ ಹುಡುಗಿಯರಿಗೆ. ಸೊ ನಮ್ಮೆಲ್ಲರ ಮನೆಯಲ್ಲಿ ಕೂಡ ಸಪೋರ್ಟ್ ಇರೋದ್ರಿಂದ ನಾವು ಇಲ್ಲಿ ತನಕ ಬಂದಿದ್ದೀವಿ. ಹಾಗಾದರೆ ನಂದಕಿಶೋರ್ ಅವರೇ, ಸಾಧಾರಣ ಒಂದು 3 ವರ್ಷದಿಂದ ತಂಡವನ್ನು ಕಟ್ಕೊಂಡಿದ್ದೀರಾ. ಸಾಧಾರಣ ಎಷ್ಟು ಹಣದವರೆಗೆ ಕಲೆಕ್ಟ್ ಮಾಡಿ ನೀವು ಕೊಟ್ಟಿದ್ದೀರಿ ಅಂತ? ಒಂದು 7 ರಿಂದ 8 ಲಕ್ಷ ರೂಪಾಯಿಗಳಷ್ಟು ಕಲೆಕ್ಟ್ ಮಾಡಿ ಒಂದು 20 ರಿಂದ 25 ಫಲಾನುಭವಿಗಳಿಗೆ ಕೊಟ್ಟಿದ್ದೇವೆ. ಇನ್ನೂ ಕೂಡ ಮೊನ್ನೆ ಒಂದು 14 ಲಕ್ಷ ರೂಪಾಯಿಗಳ ಅವಶ್ಯಕತೆ ಇದೆ ಒಬ್ಬ ಮಗುವಿಗಾಗಿ. ನಾನು ಕೂಡ ವೀಕ್ಷಕರ ಹತ್ರ ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅವರಿಗೆ ಆನ್ಲೈನ್ ಫಂಡ್ ರೈಸ್ ಅಂತ ಒಂದು ಮಾಡ್ತಾ ಇದ್ದೇವೆ ನಾವು ಅಪ್ಲಿಕೇಶನ್ ಥ್ರೂ. ಅದರ ಥ್ರೂ ವರ್ಲ್ಡ್ ವೈಡ್ ಯಾರು ಇದ್ದರೂ ಆ ಮಗುವಿಗೆ ಡೈರೆಕ್ಟಾಗಿ ಅವರ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದು ಇನ್ನು ಪ್ರೋಗ್ರೆಸ್ಸಲ್ಲಿದೆ. 14 ಲಕ್ಷ ಲಿವರ್ ಕ್ಯಾನ್ಸರ್ ಮಂದಾರ್ತಿಯ ಒಬ್ಬ ಹುಡುಗ ತೀರ್ಥನ್ ಅಂತ. ಹಾಗೆ ಇನ್ನೊಂದು ಮೂಡಬಿದ್ರೆಯ ಒಂದು ಮಗುವಿಗೆ ಕೂಡ ಈಗ ಅದು ಹಾಸ್ಪಿಟಲೈಸ್ ಆಗಿದೆ. ಸೊ ಅದೊಂದು 7 ಲಕ್ಷ ರೂಪಾಯಿಗಳ ಅವಶ್ಯಕತೆ ತುಂಬ ಅರ್ಜೆಂಟ್ ನೀಡಿದೆ. ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ವೀಕ್ಷಕರು ಕೂಡ ಒಂದು ಸಪೋರ್ಟ್ ಮಾಡಿದರೆ ಖಂಡಿತವಾಗ್ಲೂ. ಇನ್ನು ನೀವು ಈಗಾಗಲೇ ಹೇಳಿದ್ರಿ ಅಷ್ಟಮಿ ಟೈಮಲ್ಲಿ ಅಥವಾ ಇನ್ನು ಚೌತಿ ಟೈಮಲ್ಲಿ ವೇಷವನ್ನು ಧರಿಸ್ತೀರಿ ಅಂತ. ವೀಕ್ಷಕರಿಗೆ ಕೂಡ ಸ್ವಲ್ಪ ಕುತೂಹಲ ಇದೆ, ಯಾವ್ಯಾವ ರೀತಿ ವೇಷ ಧರಿಸ್ತೀರಿ, ಹೇಗೆ ಮಾಡ್ತೀರಿ ಅಂತ ಸ್ವಲ್ಪ ವೀಕ್ಷಕರಿಗೂ ಹೇಳಿ ಅಂತ. ತುಂಬ ಕಷ್ಟ ವೇಷ ಧರಿಸಿ, ಅಂದರೆ 2 ದಿನ ವೇಷ ಧರಿಸಬೇಕು ಅಂತ. ಒಂದು ಕಡೆ ಆಹಾರ ಯಾವುದೇ ನೀರು ಅಥವಾ ಆಹಾರ ಯಾವುದು ಇಲ್ಲದಿದ್ದರೆ ಒಂದು 2 ದಿನ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಯಾಕಂದರೆ ಬಿಸಿಲೇ ಟೈಮಲ್ಲಿ ಕೂಡ ವೇಷ ಹಾಕಿ ಡೊನೇಷನ್ ನಿಲ್ಲೋದಕ್ಕಿಂತ ವೇಷ ಹಾಕಿ ಸುತ್ತು ಬರೋದು ತುಂಬ ಕಷ್ಟ. ಯಾಕಂದರೆ ವೇಷ ಹಾಕಿದವರಿಗೆ ಗೊತ್ತು. ನಮ್ಮ ತಂಡದಲ್ಲಿ ನಿಜವಾಗ್ಲೂ ನಾನು ಇದುವರೆ ವೇಷ ಹಾಕಲಿಲ್ಲ, ತುಂಬ ನನ್ನ ಫ್ರೆಂಡ್ಸೇ ಹಾಕಿದವರು ಇರೋದು. ಮತ್ತು ಒಂದು 2 ದಿನ ನಮ್ಮ ಹೆಣ್ಮಕ್ಳು ಕೂಡ ಹಾಕಿದ್ದಾರೆ. ತುಂಬ ಕಷ್ಟ ಆಗಿದೆ. ಯಾಕಂದರೆ ವೇಷ ಧರಿಸಿಕೊಂಡು ಉಡುಪಿ ಜಿಲ್ಲೆ ಇಡೀ 2 ದಿನ ಸುತ್ತು ಬರೋದೇಳೆ ತುಂಬ ಕಷ್ಟ. ಇನ್ನು ಸುವರ್ಣಶ್ರೀ ಅವರೇ, ಕೆಲವೊಂದು ಹುಡುಗಿಯರಿಗೆ ಇಂತಹ ಕೆಲಸಗಳಿಗೆ ಪಾಲ್ಗೊಳ್ಬೇಕು, ನಾನು ಕೂಡ ಸಕ್ರಿಯವಾಗಿ ಇರಬೇಕು ಅಂತ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಸಮಾಜ ನನ್ನನ್ನು ನೋಡುವ ದೃಷ್ಟಿ ಬೇರೆ ಆಗಿರುತ್ತೋ ಅಥವಾ ಅದರ ಕಟ್ಟುಪಾಡುಗಳಿಗೆ ನಾನು ಸಿಕ್ಕಾಕೊಂಡು ಬಿಡ್ತೀನೋ ಅನ್ನೋಂಥ ಮಾತು ಕೂಡ ಅವ್ರ ಮನಸ್ಸಲ್ಲಿ ಇರ್ಬೋದು ನಾರ್ಮಲ್ ಆಗಿ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಸಮಾಜಕ್ಕೆ ಹೆದರ್ಕೊಂಡು ನೀವು ಬದುಕಬೇಡಿ. ನಿಮಗೆ ಮನಸ್ಸಿಗೆ ಏನು ಅನ್ಸುತ್ತೋ ಅದು ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ಲಿಮಿಟೇಷನ್ಸ್ ಇದ್ದೇ ಇರುತ್ತೆ. ಇವಾಗಲೇ ನಮಗೆ ಅಯ್ಯಪ್ಪ ಸ್ವಾಮಿ ಮಂದಿರಕ್ಕೆ ಹೋಗಬೇಕು ಅಂತ ಅಂಥದ್ರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಏನು ನಿಮ್ಗೆ ಆಸೆ ಇದೆ ಪೂರೈಸ್ಕೊಳ್ಳಿ. ಹಾಗಾದರೆ ನಂದಕಿಶೋರ್ ಅವರೇ, ತುಂಬ ಒಂದು 3 ವರ್ಷದಿಂದ ಕೂಡ ಇದೇ ಸಂಘದಲ್ಲಿ ಇದ್ಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಸೊ ನಿಮ್ಮ ಮನೆಯವರ ಬೆಂಬಲ ಅಥವಾ ಸಪೋರ್ಟ್ ನಿಮಗೆ ಹೇಗಿದೆ ಅಂತ? ಖಂಡಿತವಾಗ್ಲು. ಯಾಕಂದರೆ ಮನೆಯವರ ಸಪೋರ್ಟ್ ಇಲ್ಲದಿದ್ದರೆ ಏನು ಕೂಡ ಯಾರಿಗೂ ಕೂಡ, ಅದು ನನಗೆ ಅಂತಲ್ಲ ಯಾವುದೇ ಕೆಲಸಕ್ಕೆ ಕೂಡ ತಂದೆ ತಾಯಿಗಳ ಒಂದು ಸಪೋರ್ಟ್ ಅಥವಾ ಪ್ರೋತ್ಸಾಹ ಇಲ್ಲ ಅಂದರೆ ಯಾವ ಮಕ್ಕಳಿಗೆ ಕೂಡ ಯಾವ ಕೆಲಸದಲ್ಲೂ ಕೂಡ ಯಶಸ್ಸು ನಿಜವಾಗ್ಲೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ನನ್ನ ತಂದೆ ತಾಯಿ ಅವರು ಕೂಡ ಡೊನೇಷನ್ ಆಗಿರ್ಬೋದು, ಅದು ಯಾವುದೇ ರೀತಿಯ ಇದಕ್ಕೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗಲೂ ಮಾಡ್ತಾರೆ, ಮುಂದೆ ಕೂಡ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದುವರಿತು ತಂಡ. ಹಾಗಾದ್ರೆ ಈಗ ಸಂಘವನ್ನ ಕಟ್ಟಬೇಕಂದ್ರೆ ತುಂಬಾ ಕಷ್ಟ. ನೀವು ಸ್ಟಾರ್ಟಿಂಗ್ ಈಗ ಮಾಡಬೇಕು ಅಂದ ತಕ್ಷಣ ಸೊ ಫಸ್ಟ್ ನಿಮಗೆ ಯಾವ್ಯಾವ ರೀತಿಯಾದಂತಹ ಪ್ಲಾನ್ ಬಂತು ಅಂತ ನಿಮಗೆ? ಮೊದಲನೇದಾಗಿ ನಾವು ಒಂದು ವಿಶೇಷ ಚೇತನರ ಮಕ್ಕಳ ಶಾಲೆಗೆ ಹೋದಾಗ ಅಲ್ಲಿಯ ಪರಿಸ್ಥಿತಿ ಮಕ್ಕಳನ್ನು ನೋಡುವಾಗ ತುಂಬ ಬೇಜಾರಾಯಿತು. ಯಾಕಂದರೆ ನಾವು ಹೋದದ್ದು ಒಂದು ಗೆಳತಿಯ ಬರ್ಡೇ ಸೆಲೆಬ್ರೇಷನ್ ಮಾಡುವ ಅಂತ ಹೋದದಲ್ಲಿ. ಅಲ್ಲಿ ಹೋಗಿ ನೋಡಿದಾಗ ನಿಜವಾಗ್ಲೂ ಆ ಪರಿಸ್ಥಿತಿಯಲ್ಲಿ ಮಕ್ಕಳನ್ನೆಲ್ಲ ನೋಡುವಾಗ ನಿಜವಾಗ್ಲೂ ಬೇಜಾರಾಯಿತು. ಯಾಕಂದರೆ ನಾವು ಅಲ್ಲಿ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡಿ ವಾಪಸ್ ಬರ್ತೇವೆ, ಫೋಟೋ ತಗೊಳ್ತೇವೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ. ಆ ಮಕ್ಕಳಿಗಾಗಿ ಏನಾದರೂ ಮಾಡಬೇಕು ಅಥವಾ ನಮ್ಮಿಂದಾದ ಸಹಾಯ ಏನಾದರೂ ಮಾಡುವ, ಅಲ್ಲಿಂದ ಈ ಒಂದು ತಂಡ ಕಟ್ಟುವಂಥ ಯೋಜನೆ ನಾವು ಮಾಡಿಕೊಂಡ್ವಿ. ಯಾಕಂದರೆ ಆ ಮಕ್ಕಳಿಗೆ ಏನಾದರೂ ಕೊಡಬೇಕು. ಅಲ್ಲಿಯವರು ಕೂಡ ಹೇಳಿದ್ರಿ ಈ ಥರ ಎಲ್ಲ ಮಕ್ಕಳಿಗೆ ತುಂಬ, ಯಾಕಂದರೆ ಗೌರ್ಮೆಂಟಿಂದ ಆಗಿರ್ಬೋದು ಬೇರೆ ಎಲ್ಲಿ ಕೂಡ ಸಂಘ ಸಂಸ್ಥೆಯಿಂದ ಏನೂ ಸಹಾಯ ಬರ್ತಾ ಇಲ್ಲ, ಅಟ್ಲೀಸ್ಟ್ ಏನಾದರೂ ನೀವು ಕೂಡ ಒಂದು ಸಹಾಯ ಮಾಡಿ ಅಂತ ಅಲ್ಲಿಂದ ಯೋಚನೆ ಮಾಡಿದ್ವಿ. ಏನಾದರೂ ಒಂದು ಆಗ ನಮಗೆ ಮೊದಲನೇದಾಗಿ ಹೇಳಿದ್ದು ಒಂದು ಡೊನೇಷನ್ ಮಾಡಿ ನೋಡುವ ಜನಗಳು ಹೇಗೆ ರೆಸ್ಪಾನ್ಸ್ ಮಾಡ್ಬೋದು ಅಂತ ಫಸ್ಟ್ ಟೈಮ್. ನಂದಕಿಶೋರ್ ನಿಮ್ಮ ಜೊತೆ ಮಾತಾಡ್ತೇನೆ, ಪಬ್ಲಿಕ್ ಇಂದ ಕಾಲ್ ಇದೆ. ಎಸ್ ಸರ್, ನಮಸ್ತೆ. ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ವೇದವತಿ ಅಂತ ಹೇಳಿ ನಿಜಾರಿಂದ ಕರೆ ಮಾಡ್ತಿದ್ದೇನೆ. ಹೇಳಿ ಮೇಡಮ್. ನಿಜಾರಿಂದ ಹೇಳಿ ಮೇಡಮ್. ನಾನು ಎಲ್ಲರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಮೇಡಮ್ ನಿಮ್ಗೂ ಕೂಡ ಥ್ಯಾಂಕ್ ಯು. ನನಗೆ ಸಂಚಲನ ಈಗ ನೋಡುವಾಗ ಇವ್ರದ್ದು ಖುಷಿ ಆಯ್ತು. ನಾನು ಪೇಪರ್ ಅಲ್ಲಿ ಓದಿದ್ದೆ ಇವ್ರದ್ದೆಲ್ಲ ಬಗ್ಗೆ. ಇವ್ರು ವೇಷ ಹಾಕಿ ಇದ್ರಿಂದ ಪಾಪದವರಿಗೆಲ್ಲ ಸಹಾಯ ಮಾಡುವುದನ್ನು ನೋಡಿ ಇದಾಗಿತ್ತು. ಈಗ ಇವರನ್ನು ಲೈವ್ ಅಲ್ಲಿ ನೋಡಿ ನನ್ಗೆ ತುಂಬಾ ಖುಷಿ ಆಗ್ತಿದೆ. ಇವರಿಂದ ಇನ್ನೂ ತುಂಬಾ ಜನ ಉತ್ತೇಜನಗೊಂಡು ಹೀಗೆ ಹಾಕಿ ಇನ್ನೊಬ್ಬರಿಗೆ ಸಹಾಯ ಮಾಡುವವರು ಯಾರು ಇರುವುದಿಲ್ಲ ಈಗ ಅಂತ ಅಪರೂಪದ ಜನಗಳು ಹೀಗೆ ಸಿಗುವುದು. ಇನ್ನು ಇವರಿಂದ ಇಂತ ಮುಂದೆ ಒಳ್ಳೆ ಒಳ್ಳೆ ಕೆಲಸಗಳು ಆಗ್ಲಿ ಅಂತ ನಾನು ಶುಭ ಹಾರೈಸ್ತೇನೆ ಇವರಿಗೆ. ಓಕೆ ಮೇಡಮ್, ಇನ್ನೊಂದೇನು ಅಂತ ಹೇಳಿದ್ರೆ ಇವತ್ತಿನ
ಯುವ ಜನಾಂಗ ಏನಿದೆ ಬೇರೆ ಒಂದು ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಸೊ ಇಂಥವರು ಸಿಗುವಂಥದ್ದು ಈಗ ಸಂಚಲನ ತಂಡದ ಏನು ನಡ್ಸ್ಕೊಂಡು ಹೋಗ್ತಾರೆ ತುಂಬಾ ಕಷ್ಟ, ತುಂಬಾ ರೇರ್ ಆಗಿ ಸಿಗ್ತಾರೆ. ಸೊ ಇಂದಿನ ಪೀಳಿಗೆಗೆ, ಇಂದಿನ ಯುವಕ ಯುವತಿಯರಿಗೆ ಒಂದು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವೇನ್ ಮೆಸೇಜ್ ಕೊಡ್ತೀರಾ ಅಂತ ಅವರಿಗೆ? ನನ್ಗೆ ತುಂಬಾ ಖುಷಿ ಆಗಿದೆ ಇವರ ಇದನ್ನು ನೋಡಿ. ಈಗ ಇವರಿಂದ ಇಂತ ಕೆಲಸ ಆಗಿದ್ದು ನೋಡಿ. ಈಗ ನೋಡಿ, ನಾನು ಇವರ ಬಗ್ಗೆ ಪೇಪರ್ ಅಲ್ಲಿ ಓದಿ ನನಗೆ ತುಂಬಾ ಖುಷಿ ಆಯ್ತು ನೋಡಿ. ಈಗ ಇದನ್ನು ತಿಳ್ಕೊಂಡು ಈಗ ಯುವಕರು ಇದು ನಾವು ಯಾಕೆ ಈ ರೀತಿ ಮಾಡಬಾರ್ದು, ನಮ್ಮಿಂದ ಯಾರಿಗೆ ಇಂತ ಉಪಕಾರ ಸಿಗ್ಬಾರ್ದು ಅಂತ ಹೇಳಿ ಆಲೋಚನೆ ಮಾಡ್ಕೊಂಡು ಹೀಗೆ ಸೇರಿದ್ರೆ ನೋಡಿ, ಒಬ್ರು ಸೇರಿ ಅದಕ್ಕೆ ಇನ್ನೊಬ್ರು ಸೇರಿದ್ರು. ಈಗ ಸಂಚಲನ ಅನ್ನೋ ಒಂದು ತಂಡನೇ ಆಯ್ತು ನೋಡಿ. ಅದಕ್ಕೆ ಎಲ್ಲರೂ ಸೇರಿದ್ರೆ ಇಂಥದ್ದು ಒಳ್ಳೆ ಕೆಲಸ ಆದ್ರೆ ನಮ್ದು ದೇಶ ಹೇಗೆ ಉದ್ಧಾರ ಆಗ್ತದಲ್ಲ, ಖಂಡಿತ ಅಲ್ವಾ? ಖಂಡಿತ. ಹಾಗೇನೆ ಆಗ್ಲಿ ಅಂತ ಹೇಳಿ ನಾನು ಬರ್ತೇನೆ. ಇದನ್ನ ಒಳ್ಳೆ ಆಗ್ಬೋದು, ಇನ್ನು ಮುಂದೆ ಅವರು ಒಳ್ಳೆ ಹೆಸರನ್ನು ಇದಕ್ಕಿಂತ ಜಾಸ್ತಿ. ಈಗ ಇಲ್ಲಿ ಉಡುಪಿ, ಮಂಗಳೂರು ಎಲ್ಲ ಆಯ್ತಲ್ಲ, ಇನ್ನು ಮುಂದೆ ಎಲ್ಲಾ ಕಡೆ ಇವರ ಹೆಸರು ಪ್ರಸರಿಸ್ಲಿ ಅಂತ ಹೇಳಿ ನಾನು ಇವರಿಗೆ ಹೇಳ್ತೇನೆ. ಓಕೆ ವೇದವತಿ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಎಸ್, ಅವರು ಕೂಡ ಹೇಳುವ ಹಾಗೆ ತುಂಬಾ ಹೊಗಳಿದ್ರೆ. ಸೊ ಇಂತಹ ಹೊಗಳಿಕೆಗಳು ಬರ್ತಾ ಇರುತ್ತೆ. ಸೊ ಈ ಒಂದು ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ನಿಜವಾಗ್ಲೂ ಒಂದು ಹೆಮ್ಮೆ ಪಡೋದಕ್ಕಿಂತ ಭಯಗಳು ಈಗ ಜಾಸ್ತಿ ಆಗ್ತಾ ಇದೆ ಅಂತ. ಯಾಕಂದ್ರೆ ಜನಗಳ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ತಂಡದ ಮೇಲೆ ಹೆಸರು ಬರುವುದಕ್ಕಿಂತ ಜಾಸ್ತಿಯಾಗಿ ನಿಜವಾಗ್ಲೂ ಭಯ ಆಗ್ತಾ ಇದೆ. ಮುಂದೆ ಜನಗಳು ನಮ್ಮ ಒಂದು ಹೆಸರಿದೆ ತಂಡಕ್ಕೆ, ನಮ್ಮಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಂದುವರಿಸ್ಕೊಂಡು ಹೋಗ್ಬೇಕು, ಆ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇದೆ ಖಂಡಿತವಾಗ್ಲು. ಯಾಕಂದ್ರೆ ಜನಗಳಿಗೆ ಸಮಾಜ ಸೋಷಿಯಲ್ ವರ್ಕ್ ಮಾಡೋದು ಎಲ್ಲರಿಗೂ ಸಿಗುವುದಿಲ್ಲ, ಒಂದು ಅವಕಾಶ ನಮಗೆ ಸಿಕ್ಕಿದೆ. ಯಾಕಂದ್ರೆ ಉಡುಪಿಯ ಜನತೆ ನಮಗೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ನಿಮ್ಮ ಒಂದು ಪ್ರೋತ್ಸಾಹ ನಮ್ಮ ಮೇಲೆ ಯಾವತ್ತು ಹೀಗೆ. ಇನ್ನೊಂದು ಕಡೆ ಸಾರ್ಥಕತೆ, ಇಷ್ಟು ಮಾಡಿದಕ್ಕೆ ಏನೋ ಒಂದು ಪ್ರಶಂಸೆ ಪಡ್ತಾ ಇದ್ದಾರೆ ಜನಗಳು, ಪ್ರಶಂಸೆಗೆ ಕೊಡ್ತಾ ಇದ್ದಾರೆ ಅಂತ ಹೇಳೋದೇ ಸಾರ್ಥಕತೆ. ಇನ್ನೊಂದು ಏನಂತ ಹೇಳಿದ್ರೆ, ಈ ತರ ಹೊಗಳಿಕೆಗಳು ಬರ್ತಾ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಹೊಸ ಭಾವನೆಗಳು ಅಥವಾ ಏನೋ ಒಂದು ಅಪ್ರಿಸಿಯೇಷನ್ ಮೂಡುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸ್ವರ್ಣಶ್ರೀ ಅವರು? ಖಂಡಿತವಾಗ್ಲೂ ಖುಷಿ ಆಗತ್ತೆ ಈ ತರ ಕೇಳ್ಪಟ್ಟಾಗ, ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಪ್ಲಸ್ ಇನ್ನೂ ನಮ್ಮಿಂದ ಸಮಾಜಕ್ಕೆ ಏನಾದ್ರೂ ಹೆಲ್ಪ್ ಕೊಡಬೇಕು, ಇನ್ನೂ ಏನಾದ್ರೂ ಮಾಡ್ತಾ ಇರಬೇಕು ಅನ್ನೋ ಒಂದು ಬೆಂಕಿ ಹೇಳ್ತಾ ಇರುತ್ತೆ. ಇನ್ನು ನಂದಕಿಶೋರ್ ಅವರೇ, ಈಗ ಎಲ್ಲಾದ್ರೂ ಒಂದು ಕಡೆ ಡೊನೇಷನ್ಗೆ ಹೋಗ್ತೀರಾ, ಅಲ್ಲಿಗೆ ರೆಸ್ಪಾನ್ಸ್ ಯಾವ ತರ ಇರುತ್ತೆ ಅಂತ? ಕೆಲವೊಬ್ರು ನೀವು ಈಗಾಗಲೇ ಹೇಳ್ತೀರಾ ಆ ಹಣವನ್ನ ಕೊಡುವಾಗ ಇದು ಅದ್ದಿಗೆ ಹೋಗುತ್ತಾ ಅಥವಾ ಅವರಿಗೆ ಕೊಡ್ತೀರಾ ಅಂತ. ಸೊ ಆ ಟೈಮಲ್ಲಿ ಅವ್ರಿಗೆ ನೀವು ಏನು ಹೇಳ್ತೀರಾ ಅಂತ? ಎರಡು ಟೈಪಿನ ಜನಗಳನ್ನು ನಾವು ನೋಡ್ತೇವೆ. ಯಾಕಂದ್ರೆ ಅಲ್ಲಿ ಖುಷಿ ಕೂಡ ಆಗುತ್ತೆ, ಒಂದೊಂದ್ಸಲ ಬೇಜಾರಾಗುತ್ತೆ. ಬೇಜಾರಾಗುವುದು ಅದೇ ಹೇಳ್ತಾರೆ, ಈ ಹಣ ಅಲ್ಲಿಗೆ ಮುಟ್ಟುತ್ತಾ. ಇನ್ನು ಕೆಲವರು ಕೈ ಮುಗ್ದು ದುಡ್ಡು ಹಾಕಿ ಅಥವಾ ಆಶೀರ್ವಾದ ಮಾಡಿ ಹೋಗ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮುಂದೆ ಕೂಡ ಮಾಡಿ. ಯಾಕಂದ್ರೆ ಎಲ್ಲರಿಗೆ ಅವಕಾಶ ಎಲ್ಲ ಸಿಗುದಿಲ್ಲ. ಆ ಟೈಮಲ್ಲಿ ನಮ್ಗೆ ಏನ್ ಅನ್ಸುತ್ತೆ ಹೇಳಿದ್ರೆ, ನಿಜವಾಗ್ಲೂ ನಾವು ಅಷ್ಟೊತ್ತು ನಿಂತು ಡೊನೇಷನ್ ಹೊತ್ತು ಯಾರಿಗೂ ಒಂದು ಕೊಡ್ತಾ ಇದ್ದೇವೆ ಅನ್ನೋ ಆ ಒಂದು ಫೀಲ್ ನಿಜವಾಗ್ಲೂ ಜಾಸ್ತಿ ಆಗುತ್ತೆ. ಇನ್ನು ಕೂಡ ಇಂಥ ಕೆಲಸಗಳನ್ನು ನಾವು ಮಾಡಬೇಕು ಖಂಡಿತವಾಗ್ಲೂ ಅಂತ. ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ನಿಜವಾಗ್ಲೂ ಎರಡು ಕಡೆ ಬಂದೇ ಬರ್ತದೆ. ಯಾವುದೇ ವಿಷಯ ಆಗಿರ್ಬೋದು, ನಾವು ಹೇಗಿರ್ತೇವೆ ಅದ್ರ ಮೇಲೆ ಡಿಪೆಂಡ್. ನಾನು ಒಳ್ಳೆಯವನಾಗಿದ್ರೆ ನನಗೆ ಪ್ರಪಂಚ ಎಲ್ಲಾನು ಒಳ್ಳೇದಾಗಿ ಕಾಣುತ್ತೆ. ನಾನು ಕೆಟ್ಟವನಾದ್ರೆ ನನಗೆ ಕಾಣೋ ಹಾಗೆ ಅವರು ಕೂಡ ತರನೇ ಮಾಡ್ಬೋದು ಅಂತ. ನಿಜವಾಗ್ಲು ಅದು ಅವರವರ ಮೆಂಟಾಲಿಟಿ ಏನಿತ್ತೆ ಹಾಗೆ ಬರುತ್ತೆ. ಎಸ್, ಇನ್ನು ಸ್ವರ್ಣಶ್ರೀ ನಿಮ್ಮ ಹತ್ರ ಕೇಳೋದಾದ್ರೆ, ಈಗ ಕೆಲವೊಂದು ಸಮಾಜದಲ್ಲಿ ಎಷ್ಟು ಗುಡ್ ಕಮೆಂಟ್ಸ್ ಅನ್ನ ಹೇಳ್ತಾರೆ, ಅದಕ್ಕೆ ಡಬಲ್ ಆಗಿ ಬ್ಯಾಡ್ ಕಮೆಂಟ್ಸ್ ಕೂಡ ಹೇಳ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ನೀವು ತಂಡವನ್ನ, ನಿಮ್ಗೂ ಕೂಡ ಬಂದಿರಬಹುದು, ಇಂತಹ ಸಂದರ್ಭದಲ್ಲಿ ನಿಮ್ಮ ತಂಡವನ್ನ ಹೇಗೆ ನಡೆಸ್ಕೊಂಡು ಹೋಗ್ತೀವಿ? ಒಂದು ಮಾತಿದೆ, ಉಳಿಪೆಟ್ಟು ತಿನ್ನುವ ಕಲ್ಲೇ ಮುಂದೆ ಶೆಲೆಯಾಗುತ್ತೆ ಅಂತ ಹೇಳಿ. ಸೊ ಈ ತರ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದ್ರು ಕೂಡ ನಾವು ಅದನ್ನ ತಗೊಳ್ತೇವೆ. ಆ ನೆಗೆಟಿವ್ ಕಮೆಂಟ್ಸ್ ಅನ್ನ ಪಾಸಿಟಿವ್ ಆಗಿ ತಗೊಂಡು ಇನ್ನು ಯಾವ ತರ ಡೆವಲಪ್ ಆಗ್ಬೋದು. ಅವ್ರ ಜನಗಳು ಯಾರನ್ನು ಸೀದದಲ್ಲಿ ನಂಬುದಿಲ್ಲ. ಪ್ರಪಂಚ ಹಾಗಿದೆ, ಯಾರಿಗೂ ಏನು ಹೇಳೋ ತರ ಹಾಗಿಲ್ಲ. ಸೊ ನಮ್ಮನ್ನ ನಾವು ಅವರ ನೆಗೆಟಿವ್ ಥಾಟ್ಸ್ ಅನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಿದ್ರೆ ನಮ್ಮನ್ನ ನಾವು ಯಾವ ತರ ಡೆವಲಪ್ ಮಾಡ್ಕೊಳ್ಬೇಕು, ನಮ್ಮನ್ನ ನಾವು ಯಾವ ತರ ಚೇಂಜ್ ಮಾಡ್ಕೊಳ್ಬೇಕು, ಆ ತರ ಬಗ್ಗೆ ಥಿಂಕ್ ಮಾಡ್ಕೊಂಡು ಮುಂದುವರಿತಾ ಇದ್ದೇವೆ. ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಸಂಚಲನ ಅನ್ನುವಂತಹ ತಂಡ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ರೀತಿಯಾಗಿ ಸಂಚಲನವನ್ನೇ ಮೂಡಿಸ್ತಾ ಇದೆ. ಇವ್ರ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ಬ್ರೇಕ್ ಬಳಿಕ ಸಂಚಲನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ.
ಎಸ್ ನಂದಕಿಶೋರ್ ಅವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಯಾವುದೇ ಒಂದು ಸಂಘ ಅಥವಾ ಇನ್ನು 3 ವರ್ಷ ಕಂಪ್ಲೀಟ್ ಆಗಿದೆ, ನಿಮ್ಮದು 3 ವರ್ಷ ಆಗಿದೆ ಬಂದಿದೆ. ಸೊ ಇಂತಹ ಒಂದು ಈ ಜರ್ನಿಯಲ್ಲಿ ಯಾವ್ಯಾವ ರೀತಿಯಾದಂತಹ ಏಳು ಬೀಳುಗಳನ್ನ ನೋಡ್ಕೊತಾ ಬಂದಿದ್ದೀರಾ ಅಂತ? ನಿಜವಾಗ್ಲೂ, ಯಾಕಂದರೆ ಆಗಲೇ ಹೇಳಿದಾಗೆ ಎಲ್ಲ ವಿಷಯಕ್ಕೂ ಕೂಡ ಅದರದಾದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇದ್ದೇ ಇರುತ್ತೆ ಅಂತ. ಎಲ್ಲಿವರೆಗೂ ಅಂದರೆ ಉಡುಪಿ ಒಬ್ಬರು ಹೆಸರಾಂತ ಈಗ ಎಲ್ಲರ ಬಾಯಲ್ಲಿರುವ ಅವ್ರದ್ದೇ ಮಾತು ಬರ್ತಾ ಇದೆ. ಕೆಲವರು ಹೇಳಿದ್ದು ನನಗೂ ಕೂಡ ಕೇಳಿದೆ. ನಿಜವಾಗ್ಲೂ ನನಗೆ ಬೇಜಾರಾಯಿತು, ಯಾಕೆ ಆ ಥರ ಮಾಡಿ. ಯಾಕಂದರೆ ನಾವು ಮಾಡುವಂಥ ಕೆಲಸ 4 ಜನರಿಗೆ ಯೂಸ್ ಆಗಬೇಕು, ಅವರಿಗೆ ಯಾರಿಗಾದರೂ ಒಳ್ಳೇದಾಗಬೇಕು. ಯಾಕಂದರೆ ನಮಗೆ ಅದರಲ್ಲಿ ಪರ್ಸನಲ್ ಇಂಟೆನ್ಷನ್ ಅಂತ ನಮ್ಮದೇನಿಲ್ಲ. ಯಾಕಂದರೆ ನನ್ನ ತಂದೆ ತಾಯಿ ಆಗಿರ್ಬೋದು ಅಥವಾ ನನ್ನ ತಂಡದಲ್ಲಿ ಯಾವ ಸದಸ್ಯರ ತಂದೆ ತಾಯಿಗಳು ಕೂಡ ಇನ್ನೊಬ್ಬರ ಹತ್ರ ಕೈ ಚಾಚಿ ಬೇಡಿ ಅವರ ಪರ್ಸನಲ್ ಯೂಸಿಗೆ ಮಾಡ್ಕೊಳ್ಳಿ ಅಂತ ಯಾವತ್ತೂ ಕೂಡ ಹೇಳಲಿಲ್ಲ. ಅಂಥ ಅವಶ್ಯಕತೆ ಕೂಡ ನಮ್ಮ ತಂಡಕ್ಕಿಲ್ಲ. ನಿಜವಾಗಿ ನಾನು ವೀಕ್ಷಕರ ಹತ್ರ ಒಂದು ಹೇಳೋದು, ನಿಜವಾಗ್ಲೂ ಯಾರೆಲ್ಲ ಅಂಥದ್ದೆಲ್ಲ ಮಾತು ನಿಜವಾಗಿ ಹೇಳಿದ್ದೀರಿ. ಯಾಕಂದರೆ ನಾವು ಪ್ರತಿ ಸಲ ಡೊನೇಷನ್ ಮಾಡ್ತಾ ಇದ್ದೇವೆ. ಯಾಕಂದರೆ ಅಷ್ಟಮಿಗೆ ಒಂದಿನ ಡೊನೇಷನ್ ಮಾಡೋರಿದ್ದಾರೆ, ಅಥವಾ ಚೌತಿ ಒಂದು ಟೈಮ್ ಆಗಿರ್ಬೋದು ವೇಷ ಹಾಕಿ. ಯಾಕಂದರೆ ನಮ್ಮ ಒಂದು ತಂಡದ ಥೀಮ್ ಏನಿದೆ ಅಥವಾ ಬೇರೆಯವರೇನೋ ಮಾಡ್ತಾ ಇದ್ದಾರೆ ಅವರಿಗೂ ನಮ್ಗೆ ಯಾವತ್ತೂ ಕಂಪೇರ್ ಮಾಡಬೇಡಿ. ಯಾಕಂದರೆ ಅವ್ರದ್ದು ವಿಷಯ, ಅವ್ರು ಮಾಡ್ತಾ ಇರುವಂಥ ಸಮಾಜ ಸೇವೆ ಆಗಿರ್ಬೋದು ಅಥವಾ ಅವ್ರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ವರ್ಕ್ ಬೇರೆ. ಯಾಕಂದರೆ ಈಗ ತುರ್ತು ಅಪಘಾತ ಆದಾಗ ಈಗ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮೊಬೈಲಲ್ಲಿ ಫೋಟೋ ತೆಗಿತಾರೆ, ಫೇಸ್ಬುಕ್ ಅಥವಾ ವಾಟ್ಸಪ್ಪಿಗೆ ಹಾಕ್ತಾ ಇದ್ದಾರೆ, ಬಿಟ್ಟರೆ ಸಹಾಯ ಮಾಡಲಿಕ್ಕೆ ಯಾರೂ ಆಗೋದಿಲ್ಲ. ಯಾಕಂದರೆ ನಾಳೆ ಜೈಲು ನಮಗೆ ಬರ್ತದೆ ಅಥವಾ ಕೋರ್ಟಲ್ಲಿ ನಾವು ಮಾತಾಡಬೇಕಾಗ್ತದೆ, ಒಂದು ರೀಸನ್ ಆಗಿರ್ಬೋದು. ಅದೇ ನನ್ನ ಪರಿಸ್ಥಿತಿ ಅಲ್ಲಿಗೆ ಬಂದಾಗ ನಾನು ಸಹಾಯ ಕೇಳಿದರೂ ಕೂಡ ಯಾರೂ ಮಾಡಲಿಲ್ಲ ಅಂತ ಆ ಥರ. ಯಾಕಂದರೆ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಿದರೆ ಮಾತ್ರ ಇನ್ನೊಬ್ಬರು ನನಗೆ ಸಹಾಯ ಮಾಡ್ತಾರೆ ಅನ್ನೋ ಒಂದು ಮೆಂಟಾಲಿಟಿ ಬರಬೇಕು. ಯಾಕಂದರೆ ಆ ಸಂದರ್ಭದಲ್ಲಿ ನಾನು ಅಷ್ಟಮಿ ಅಥವಾ ಚೌತಿ ಅಥವಾ ಬೇರೆ ನವರಾತ್ರಿ ಟೈಮಲ್ಲೇ ನಾನು ಅವ್ರಿಗೆ ಕೊಡ್ತೇನೆ ಅಂತ ಹೇಳಿದರೆ ತಪ್ಪಾಗ್ತದೆ. ಯಾಕಂದರೆ ನಮ್ಮ ತಂಡ ಯಾವತ್ತೂ ಕೂಡ ಹಾಗೆ ಮಾಡಲಿಲ್ಲ. ಯಾಕಂದರೆ ವರ್ಷಕ್ಕೊಂದೇ ಸಲ ನಾವು ಈ ಥರ ಮಾಡೋದು ಅಥವಾ ಆ ಥರ ಮಾಡುವಂಥ ಕೆಲಸ ನಾವು ಮಾಡ್ತಾ ಇಲ್ಲ. ನಮ್ಮ ಹತ್ರ 365 ದಿನ ವರ್ಷದಲ್ಲಿ ಯಾವಾಗ ಕೇಳಿದ್ರು ನಮ್ಮ ಕೈಲಾದಷ್ಟು ಎಷ್ಟು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಖಂಡಿತವಾಗ್ಲೂ ಮಾಡ್ತೇವೆ. ಯಾಕಂದರೆ ಡೊನೇಷನ್ ಅನ್ನೋದು ಯಾರೋ ಒಬ್ರು ಇನ್ನೊಬ್ರು ದಾನಿಗಳು ಕೊಡ್ತಾ ಇದ್ದಾರೆ, ನಾವು ಅದರ ಮಿಡ್ಲಲ್ಲಿದ್ದೇವೆ, ಇನ್ನೊಬ್ಬರಿಗೆ ನಾವು ಕೊಡುವಂಥದ್ದು ಅಷ್ಟೇ. ಇದು ನಮ್ಮ ಕೈಯಿಂದ ಆಗಿರ್ಬೋದು, ಕೈಯಿಂದ ಕೊಡೋದಾಗಿರ್ಬೋದು, ಆ ಥರ ಎಲ್ಲ. ಯಾರು ದಾನಿಗಳು ನಮಗೆ ಕೊಡ್ತಾರೆ ನಾವು ಅದನ್ನು ತಲುಪಿಸೋಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಬಿಟ್ಟರೆ ಅದು ನೀವು ವರ್ಷಕ್ಕೆ ಎಷ್ಟು ಸಲ ಡೊನೇಷನ್ ಮಾಡ್ತೀರಿ, ನಾವು ಎಷ್ಟು ಸಲ ಕೊಡಬೇಕು. ಯಾಕಂದರೆ ದಾನ ಕೊಡುವವರು ಉಡುಪಿಯಲ್ಲಿ ದಾನಿಗಳಿಗೇನು ಕೊರತೆ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ಆದರೆ ಯಾರಿಗೆ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತದೆ ಖಂಡಿತವಾಗ್ಲೂ. ಯಾವತ್ತು ಈ ಥರ ಯಾವ ತಂಡಕ್ಕೆ, ಅದು ನನ್ನ ತಂಡಕ್ಕೆ ಅಂತ ನಾನು ಹೇಳುವಂಥದ್ದಲ್ಲ, ಯಾವುದೇ ತಂಡ ಆಗಿರ್ಬೋದು. ಯಾಕಂದರೆ ನಮ್ಮ ಪರ್ಸನಲ್ ಯೂಸಿಗೆ ಅಂತ ನಾವು ಯಾರು ಕೂಡ ಅಲ್ಲಿ ಡೊನೇಷನಿಗಾಗಿರ್ಬೋದು ಅಥವಾ ಬೇರೆ ಇಷ್ಟು ಬೆಳಿಗ್ಗೆಯಿಂದ ರಾತ್ರಿಯವ್ರು ನಿಲ್ಲಬೇಕಾದ ಅವಶ್ಯಕತೆ ಖಂಡಿತವಾಗ್ಲೂ ಯಾರಿಗೂ ಕೂಡ ಇರುವುದಿಲ್ಲ ಮನೆ. ಇನ್ನು ಸುವರ್ಣಶ್ರೀ ನಿಮ್ಮ ಹತ್ರ ಕೇಳೋದಾದರೆ, ಈಗ ಕೆಲವೊಂದು ಟೈಮಲ್ಲಿ ತುಂಬ ಸುಸ್ತಾಗುತ್ತೆ ನಿಮಗೆ, ಅಂದರೆ ಬೆಳಿಗ್ಗೆ ಹೋಗಿ ಸಂಜೆವರೆಗೂ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡ್ಕೋತೀರಾ ಅಂತ? ಸುಸ್ತು ಯಾವಾಗ ಆಗುತ್ತೆ, ನಮಗೆ ಇಂಟ್ರೆಸ್ಟ್ ಇಲ್ಲದ ಕೆಲಸವನ್ನು ನಾವು ಮಾಡ್ತೇವೆ ಅವ್ರ ಆಲಸ್ಯದಿಂದ ಹೋದಾಗ. ಬಟ್ ನಾವು ಆ ಥರ ಹೋಗ್ತಾ ಇಲ್ಲ, ನಾವು ಏನು ಮಾಡಬೇಕು ಅಂತ ಹೋಗ್ತಾ ಇದ್ದೇವೆ, ಫುಲ್ ಇಂಟ್ರೆಸ್ಟಿಂದ ಹೋಗ್ತಾ ಇದ್ದೇವೆ. ಫುಲ್ ಇಂಟ್ರೆಸ್ಟಿಂದ ಹೋದಾಗ ನಮಗೆ ಸುಸ್ತಾಗಲಿ ಅವ್ರ ತಲೆ ತಿರುಗೋದು ಇಂಥದ್ದೆಲ್ಲ ಬರೋದಿಲ್ಲ. ಇನ್ನೊಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಹವ್ಯಾಸವಾಗಿ ತಗೊಂಡು ಹೋಗ್ತಾ ಇದ್ದೇವೆ ಅಂತ ಆಲ್ರೆಡಿ ಹೇಳಿದೆ. ಸೊ ಹವ್ಯಾಸ ಮಾಡುವಾಗ ನಾವು ಖುಷಿಯಿಂದ ಮಾಡ್ತೇವೆ ನಮ್ಮದು ಹ್ಯಾಬಿಟ್ಸನ್ನು. ಸೊ ಬೇಜಾರು ಪಡ್ಕೊಂಡು ನನಗೆ ಸುಸ್ತಾಗ್ತದೆ ಆ ಥರ ಎಲ್ಲ ಮಾಡಲ್ಲ. ಸೊ ಎಸ್ ನಂದಕಿಶೋರ್ ಅವರೇ, ನೀವೀಗ ಫಸ್ಟಿಗೆ ಶುರು ಮಾಡಿದವಾಗ ಏನೇ ಒಂದು ಕೆಲಸ ಮಾಡೋ ಸ್ವಲ್ಪ ಬಜೆಟ್ ಬೇಕಾಗತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಣ ಜೋಡಣೆ ಮಾಡಿದ್ರಿ, ಹೇಗೆಲ್ಲ ಆಯಿತು ಅಂತ ಫಸ್ಟಿಗೆ? ಇಲ್ಲ, ಪರ್ಸನಲ್ ನಾನು ಡೊನೇಷನ್ ಮಾಡಬೇಕು ಅಥವಾ ನಾವು ಡೊನೇಷನ್ ಮಾಡುವಾಗ ನನ್ನ ತಂಡದಲ್ಲಿ ಯಾರಿಗೂ ಕೂಡ ನಾವು ಏನು ಮಾಡ್ತಾ ಇದ್ದೇವೆ ಅನ್ನೋದು ಕೂಡ ನಾನು ಹೇಳಿರಲಿಲ್ಲ. ಯಾಕೆ ಹೋಗ್ತಾ ಇದ್ದೇವೆ, ಏನು ಕತೆ ಅನ್ನೋ ಕೂಡ ನಾನು ಯಾರಿಗೂ ಹೇಳಲಿಲ್ಲ. ಯಾಕಂದರೆ ಅಲ್ಲಿ ಪರ್ಸನಲ್ ಬಜೆಟ್ ಅಂತ ನನ್ನ ಕೈಯಿಂದ ಎಷ್ಟಾಗಿತ್ತು ಅಷ್ಟು ಬಜೆಟ್ ಏನಿದೆ ಅದಕ್ಕೋಸ್ಕರನೇ ಆ ಡೊನೇಷನ್ ಮಾಡಬೇಕು ಅಂತ ನಾನು ಮಕ್ಕಳನ್ನು ಕರ್ಕೊಂಡು ಹೋದೆ. ಅವರಿಗೂ ಕೂಡ ಗೊತ್ತಿರಲಿಲ್ಲ ಏನು ನಾವು ಮಾಡ್ತಾ ಇದ್ದೇವೆ, ಯಾತಕ್ಕಾಗಿ ಇವ್ನು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅನ್ನೋ ಡಿಸ್ಕಷನ್ ಮೀಟಿಂಗ್ ಏನೂ ಮಾಡಿರಲಿಲ್ಲ. ಆಗ ನಮ್ಮ ತಂಡ ರೂಪುಗೊಂಡದಷ್ಟೇ. ನಾನು ಯಾವುದೇ ಮೀಟಿಂಗ್ ಆಗಲಿ ಡಿಸ್ಕಷನ್ ಆಗಲಿ ಏನೂ ಮಾಡಿಲ್ಲ. ಅಥವಾ ಬೇರೆ ಯಾರ ಹತ್ರ ಕೂಡ ನಮ್ಮ ಹತ್ರ ಬಜೆಟ್ ಇಲ್ಲ ಅಥವಾ ನಮ್ಮ ದುಡ್ಡಿಲ್ಲ, ನಾವು ಈ ಥರ ಎಲ್ಲ ಮಾಡ್ತಾ ಇದ್ದೇವೆ ಯಾರ ಹತ್ರ ಕೂಡ ಕೇಳಲಿಲ್ಲ. ಇವನ್ ನನ್ನ ತಂದೆ ತಾಯಿ ಹತ್ರ ಕೂಡ ನಾನು ಯಾವುದೇ ವಿಷಯ ಹೇಳಿರಲಿಲ್ಲ. ನಮ್ಮ ಹತ್ರ ಪರ್ಸನಲ್ ಎಷ್ಟು ನನ್ನ ಹತ್ರ ಇದೆ ಅಥವಾ ನನ್ನ ಫ್ರೆಂಡ್ಸ್ ಕೆಲವರೆಲ್ಲ ಇದ್ದರು, ತುಂಬ ಹೆಲ್ಪ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಹಾಗಾಗಿ ಫಸ್ಟ್ ಟೈಮ್ ಮಾಡಿದಾಗ ನಿಜವಾಗ್ಲೂ ಒಂದು ರೀತಿಯ ಭಯ ಇತ್ತು, ಜನಗಳು ಹೇಗೆ ರೆಸ್ಪಾನ್ಸ್ ಮಾಡ್ಬೋದು ಅಥವಾ ಜನಗಳು ಹೇಗೆ ಪ್ರತಿಕ್ರಿಯೆ ನೀಡ್ಬೋದು ಅಂತ. ಅದ್ಭುತವಾದ ಅದ್ರ ಬಗ್ಗೆ ನಾನು ಕೇಳೋದಾದ್ರೆ, ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆ ಅನ್ನೋಂಥದ್ದು ಬುದ್ಧಿವಂತರ ಜಿಲ್ಲೆ, ಎಲ್ಲದಕ್ಕೂ ಕೂಡ ಸಹಿ ಇರ್ತಾರೆ. ಇನ್ನು ನೀವು ಡೊನೇಷನ್ಗೆ ಹೋದವಾಗ ಏನೋ ಹಣ ಕಲೆಕ್ಟ್ ಮಾಡೋಕೆ ಹೋದ ವೇಷ ಹಾಕೊಂಡು ಬಂದವಾಗ, ಸೊ ನಿಮಗೆ ಹಣ ಕೊಡುವಾಗ ಯಾವ್ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಏನು ಹೇಳ್ತಾರೆ ಒಳ್ಳೆ ಮಾತುಗಳು? ನಿಜವಾಗ್ಲೂ ನಾವು ಉಡುಪಿ ಮತ್ತು ಮಂಗಳೂರಲ್ಲಿ ಮಾಡ್ತಾ ಇದ್ವಿ. ಈ ಸಲ ಪುತ್ತೂರು ದಕ್ಷಿಣ ಕನ್ನಡಕ್ಕೆ ಅಲ್ಲಿ ಹೋದಾಗ ಬಜರಂಗದವರು ನಮ್ಮನ್ನು ಕರೆಸಿದ್ರು.
ಅದ್ಭುತವಾದ ಪ್ರತಿಕ್ರಿಯೆ ಅಲ್ಲಿ. ಯಾಕಂದ್ರೆ ಅವರಿಗೂ ಕೂಡ ಗೊತ್ತಿದೆ, ಅವರು ನೋಡಿದ್ರು ಸಂಚಲನ ಇದಕ್ಕೋಸ್ಕರ ಒಂದು ಡೊನೇಷನ್ ಮಾಡ್ತಾ ಇದ್ದಾರೆ ಅಂತ ಮಕ್ಕಳು, ಅದು ನಾವು ಮಕ್ಕಳೇ ಹೋದದ್ದು. ಒಂದು ಒಳ್ಳೆಯ ಪ್ರತಿಕ್ರಿಯೆ ಅಲ್ಲಿಂದ. ಯಾಕಂದ್ರೆ ವೇಷ ಹಾಕಿಕೊಂಡು ಡೊನೇಷನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಪ್ರೊಸೆಷನಿಗೆ ಅಂತ ನಾವು ಹೋದದ್ದು ಗಣಪತಿಯ. ಯಾಕಂದ್ರೆ ಅದು 2:30 ಗಂಟೆ 3 ಗಂಟೆ ಆಗಿದೆ ಮುಗಿಯುವಾಗ, ಮಧ್ಯರಾತ್ರಿ. ಅಷ್ಟು ಹೊತ್ತು ನಿಲ್ಬೇಕು ಅಂತ ಹೇಳಿದ್ರೆ ಅವರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಅದೊಂದು ವೇಷ, ಕ್ರಾಂಪಸ್ 2 ಅಂತ ಒಂದು ವೇಷ ಹಾಕಿದಿರಿ. ಸಂತೋಷ್ ಪಿತ್ರೌಡಿ ಅವರು ನಿಜವಾಗ್ಲೂ ಅದ್ಭುತ ಕಲಾವಿದ. ಅವರ ಒಂದು ವೇಷಕ್ಕೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಇತ್ತು. ಯಾಕಂದ್ರೆ ಜನಗಳು ಸೆಲ್ಫಿ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಅಥವಾ ದುಡ್ಡು ಕೂಡ ಅಷ್ಟೇ ಚೆನ್ನಾಗಿ ನಮಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಎಲ್ಲರೂ. ಇನ್ನು ನಿಮ್ಮ ಹತ್ರ ಕೇಳೋದಾದ್ರೆ ಸುವರ್ಣಶ್ರೀ ಅವರೇ, ಈಗ ನಾರ್ಮಲ್ ಆಗಿ ಡೊನೇಷನ್ಗೆ ಹೋದಾಗ ಸ್ವಲ್ಪ ಎಲ್ಲ ಒಂದು ಕಡೆ ಮುಜುಗರ ಆಗ್ಬೋದು, ಅಥವಾ ಕೆಲವೊಂದು ಕಡೆ ಡೊನೇಷನ್ಗೆ ಹೋದಾಗ ತುಂಬಾ ಹೊಗಳ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಮುಜುಗರ ಅನ್ನೋಂಥ ಪರಿಸ್ಥಿತಿ ಯಾವಾಗಲೂ ನಮ್ಗೆ ಬಂದಿಲ್ಲ. ಸೊ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ರಿಪ್ಲೈ ಮಾಡ್ತಾ ಇದ್ರು. ಈವನ್ ಎಷ್ಟು ಅಂತ ಹೇಳಿದ್ರೆ, ನಾವು ರೀಸೆಂಟಾಗಿ ದಕ್ಷಿಣ ಕನ್ನಡದಲ್ಲಿ ದಸರಾ ಇದಕ್ಕೆ ಡೊನೇಷನ್ಗೆ ಹೋಗಿದ್ವಿ. ಅವಾಗ ತೃತೀಯ ಲಿಂಗದವರು, ಮಂಗಳಮುಖಿಯರು ಅಂತ ಹೇಳ್ತೇವೆ. ಇವನ್ ಅವರು ಕೂಡ ನಮ್ಮ ಹತ್ರ ಬಂದು, ನಾವಿದ್ದಲ್ಲಿ ಅವರು ಬಂದು ನಮಗೆ ಫುಲ್ ಬ್ಲೆಸ್ ಮಾಡಿ, ಅವರು ಪೇ ಮಾಡಿ, ಅವರು ಡೊನೇಟ್ ಮಾಡಿ ಹೋಗ್ತಾ ಇದ್ರು. ತುಂಬಾ ಖುಷಿಯಾಗಿತ್ತು ಆ ದಿವಸ ಅಂತೂ. ಇನ್ನು ಹಾಗಾದ್ರೆ ಈಗ ಚೌತಿ ಟೈಮಲ್ಲಿ ಅಥವಾ ಅಷ್ಟಮಿ ಟೈಮಲ್ಲಿ ನೀವು ವೇಷ ಧರಿಸ್ತೀರಾ. ಸೊ ನಿಮ್ಮ ಪ್ರಿಪರೇಷನ್ ಹೇಗಿರುತ್ತೆ ಅಂತ? ಈಗ ಸಪೋಸ್ ಒಂದು ವೇಳೆ ಈಗ ಮಕ್ಕಳಿಗೆ ಕೂಡ ನಿಮ್ಗಿರುವಂಥ ಒಬ್ಬ ಏನು ಸಂಘದಲ್ಲಿದ್ದಾರೆ, ಅವರಿಗೂ ಬೇರೆ ಬೇರೆ ಕೆಲಸ ಇರುತ್ತೆ, ಕೆಲಸದ ಒತ್ತಡ ಇರುತ್ತೆ, ಇದೆಲ್ಲವನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ? ನಿಜವಾಗ್ಲೂ ತುಂಬಾ ಕಷ್ಟ ಅದು. ಯಾಕಂದ್ರೆ ಅಷ್ಟೇ ಪ್ರಿಪರೇಷನ್ ಬೇಕು. ಯಾಕಂದ್ರೆ ಒಂದು ವೇಷ ಹಾಕಿ ನಾವು ಡೊನೇಷನ್ ಕಲೆಕ್ಟ್ ಮಾಡುವಾಗ ಅದರ ಹಿಂದೆ ನಾವು ಎಷ್ಟು ಪರಿಶ್ರಮ ಪಟ್ಟಿರ್ತೇವೆ ಅಂದ್ರೆ ಅದರ ಹಿಂದೆ ಇದ್ದವರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದ್ರೆ ಅದು ಹಣದ ವಿಚಾರ ಆಗಿರ್ಬೋದು, ಯಾಕಂದ್ರೆ ಅಷ್ಟೇ ಖರ್ಚು ವೆಚ್ಚಗಳಿದೆ. ಅದು ವಾಹನ ಆಗಿರ್ಬೋದು, ಅಥವಾ ಮೇಕಪ್ ಆಗಿರ್ಬೋದು, ತಿಂಡಿ ಅಥವಾ ಊಟದ್ದು ಆಗಿರ್ಬೋದು, ಅಥವಾ ಡೇ ನೈಟ್ ನಾವು 2 ದಿನ ಮಾಡುವಂಥ ಅಷ್ಟು ಖರ್ಚುಗಳು ಆ ಡೊನೇಷನ್ ಮೇಲೆ ಆ್ಯಕ್ಚುಲಿ ಡಿಪೆಂಡ್ ಆಗಿರ್ತದೆ. ಯಾಕಂದರೆ ನಾವು ಅಷ್ಟು ಖರ್ಚು ಮಾಡಿ ಕೂಡ ಇನ್ನೊಬ್ಬರಿಗೆ ಕೊಡುವಂಥ ದುಡ್ಡಾದರೂ ಉಳಿಬೇಕು. ಯಾಕಂದರೆ ಇಲ್ಲದ್ರೆ ನಾವು ಹಾಕಿದ ಹಣವೇ ನಾವು ಅದರಿಂದ ಇದು ಮಾಡಿದರೆ ತುಂಬ ಕಷ್ಟ ಅದು. ಯಾಕಂದರೆ ನಮಗೆ ಸ್ಪಾನ್ಸರ್ಸ್ ಅಥವಾ ದಾನಿಗಳು ಯಾರಾದರೂ ಸಿಕ್ಕಿದರೆ, ಆ ಥರ ನಾವು ಆ ಥರ ಕೊಡುವವರು ಯಾರಾದರೂ ಇದ್ದರೆ, ನಿಜವಾಗ್ಲೂ ಕೊಟ್ಟಿದ್ದಾರೆ, ತುಂಬ ಜನ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆ ಥರ ಇರುವಾಗ ಪರವಾಗಿಲ್ಲ, ನಾವು ಕೊಡುವಂಥ ಹಣ ಇನ್ನೊಬ್ಬರಿಗೆ ಅವರ ಯಾವುದೋ ಒಂದು ಈಗ ಅನಾರೋಗ್ಯ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕೆಲಸಕ್ಕೆ ಅವರಿಗೆ ಕರೆಕ್ಟಾಗಿ ಪ್ರಾಪರಾಗಿ ಯೂಸ್ ಆಗಬೇಕು. ಇಲ್ಲಾಂದರೆ ನಾವು ಕೊಟ್ಟು ನಮಗೂ ಕೂಡ ಒಂದು ಮನಸ್ಸಿಗೆ ತೃಪ್ತಿ ಅಂತ ಇರೋದಿಲ್ಲ. ಇನ್ನು ನೀವು ಕೆಲವೊಬ್ಬರಿಗೆ ಹಣವನ್ನು ಕೊಡ್ತಾನೆ, ಕರೆಕ್ಟಾಗಿ ಬಂದಿರುವಂಥ ಹಣ ಏನೋ ಒಬ್ಬ ಅಶಕ್ತರಿಗೋ ಅಥವಾ ಏನೋ ಒಂದು ಕಾಯಿಲೆಯಿಂದ ಇರ್ತಾರೆ ಅವ್ರಿಗೆ ಕೊಡ್ತೀರಾ. ಸೊ ಕೊಟ್ಟಾದ್ಮೇಲೆ ಅವರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ? ಅವರು ಕೂಡ ಒಂದು ಬ್ಲೆಸ್ಸಿಂಗ್ ಮಾಡಿರಲೇಬೇಕು ಖಂಡಿತ. ಅವರ ರೆಸ್ಪಾನ್ಸ್ ಹೇಗಿತ್ತು ಅಂತ? ನಿಜವಾಗ್ಲೂ ಅವರು ಕೆಲವು ಕಡೆ ನಾವು ಅವರ ಮನೆಗೆ ಹೋಗಿ ಕೊಡ್ತೇವೆ. ಎಲ್ಲಿ ಕೂಡ ಎಷ್ಟರವರೆಗೆ ನಾವು ಅಂದರೆ ಮೀಡಿಯಾ ಥ್ರೂ ಎಲ್ಲಿ ಕೂಡ ಬರಲಿಲ್ಲ ನಾವು ಕೊಡುವಂಥ ವಿಚಾರ. ಆದರೆ ನಾವು ಅವರ ಮನೆಗೆ ಹೋದಾಗ ನಿಜವಾಗ್ಲೂ ಒಂದೊಂದ್ಸಲ ಕಣ್ಣಲ್ಲೇ ನೀರು ಬರ್ತದೆ. ಯಾಕಂದರೆ ಮೊನ್ನೆ ಒಂದು ಸಾಸ್ತಾನದ ಒಬ್ಬ ಹುಡುಗನಿಗೆ 75,000 ರೂಪಾಯಿ ನಾವು ಕೊಟ್ವಿ ನಮ್ಮ ಡೊನೇಷನ್ ಮಾಡಿ. ಅವರ ಮನೆಗೆ ಹೋದಾಗ ನಿಜವಾಗ್ಲೂ ಎಲ್ಲರಿಗೂ ಅಳ್ಳಿಗೆ ಬಂತು. ಯಾಕಂದರೆ ಕಣ್ಣಲ್ಲಿ ಎಲ್ಲರಿಗೂ ನೀರು ಬಂತು. ತುಂಬ ಕಷ್ಟದಲ್ಲಿದ್ದಾರೆ. ಯಾಕಂದರೆ ಅಂಥ ಪರಿಸ್ಥಿತಿಯಲ್ಲಿರುವಾಗ ಈ ಥರದ್ದೆಲ್ಲ ಪ್ರಾಬ್ಲಮ್, ಅನಾರೋಗ್ಯ ಎಲ್ಲ ಬಂದರೆ ನಿಜವಾಗ್ಲೂ ತುಂಬ ಕಷ್ಟ. ಆದರೂ ಕೂಡ ಅವರು ನೀವು ಇಷ್ಟು ಕಷ್ಟಪಡ್ತಾ ಇದ್ದೀರಾ ನನ್ನ ಮಗನಿಗಾಗಿ ಅಂತ ಆ ಥರ ಎಲ್ಲ ಮಾತಾಡುವಾಗ ನಿಜವಾಗ್ಲೂ ತುಂಬ ಕಷ್ಟ. ಓಕೆ ನಂದಕಿಶೋರ್ ಅವರು, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ಕಿಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಯಶಸ್ವಿನಿ ಅಂತ ಧರ್ಮವರದಿಂದ. ಹೇಳಿ ಮೇಡಮ್. ನಾನು ಇಬ್ಬರ ಹತ್ರನೂ ಮಾತಾಡ್ಬೇಕು. ಓಕೆ ಮಾತಾಡಿ, ಇಬ್ರು ಕೂಡ ಇಲ್ಲೇ ಇದ್ದಾರೆ, ಮಾತಾಡಿ. ಎಲ್ಲರಿಗೂ ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ. ಇದು ಸ್ಮರಣಶ್ರೀ ಅವರೇ, ನೀವು ಜಾಬಿಗೆಲ್ಲ ಹೋಗ್ತಾ ಇದ್ದೀರಾ ಅಥವಾ ನಂದಕಿಶೋರ್ ಅವರ ಜೋಗುರು ಅಷ್ಟೇ, ನೀವು ಇಬ್ರು ಸಹ ಜಾಬ್ ಅಲ್ಲಿ ಇದ್ದೀರಾ? ನಿಮ್ಗೆ ಈ ಮಧ್ಯದಲ್ಲಿ ಈಗ ಸಂಚಲನ ತಂಡದಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಕಷ್ಟ ಆಗುದಿಲ್ವಾ? ಜಾಬ್ ಬಿಟ್ಟು ಅಥವಾ ಆಫೀಸಲ್ಲಿ ರಜೆ ಏನಾದ್ರು ಬೇಕಾದ್ರೆ ನಿಮ್ಗೆ? ಕಷ್ಟ ಅಂತ ಹೇಳಲಿಕ್ಕೆ ಬರುದಿಲ್ಲ. ನೀವು ಯಾವ್ದನ್ನೇ ಆಗ್ಲಿ ಇಷ್ಟಪಟ್ಟು ಮಾಡುವಾಗ ಯಾವ್ದು ಕೂಡ ಕಷ್ಟ ಅಂತ ಅನ್ಸೋದಿಲ್ಲ. ಒಂದ್ ವೇಳೆ ನಿಮ್ಗೆ ತಂಡದಲ್ಲಿ ಈಗ ಎಲ್ಲರೂ ಅದ್ರಲ್ಲಿ ಕೆಲವರು ಸಣ್ಣವರಿದ್ದಾರೆ, ಕೆಲವರು ದೊಡ್ಡವರಿದ್ದಾರೆ, ಅವರಿಗೆ ಈ ಜಾಬ್ ಅಲ್ಲಿ ಆಫೀಸಲ್ಲಿ ರಜೆ ಕೊಡ್ಲಿಲ್ಲ ಅಂದ್ರೆ ಅವಾಗ ನೀವು ಯಾವ ತರ ವ್ಯವಸ್ಥೆ ಮಾಡ್ತೀರಾ? ಇಲ್ಲ, ಖಂಡಿತವಾಗ್ಲೂ ನಮ್ಮ ತಂಡದಲ್ಲಿ ಈಗ 15 ಜನ ಅವರನ್ನೇ ಎಲ್ಲರೂ ಕೂಡ ಡಿಪೆಂಡ್ ಆಗಿರುವುದಿಲ್ಲ. ಈಗ ಒಂದು ಸಲ ನಾನು ಬರದಿದ್ರೆ ಇನ್ನೊಬ್ರು ಯಾರಾದ್ರೂ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ನಾನು ಮೊದಲೇ ಹೇಳಿದಾಗೆ 15 ಜನ ನಮ್ಮದ್ರಲ್ಲಿ ತಂಡದಲ್ಲಿ ಇದ್ರೂ ಕೂಡ ಔಟ್ಸೈಡ್ ಇಂದ ಕೂಡ ಬರೋರು, ಫ್ರೆಂಡ್ಸ್ ಆಗಿರ್ಬೋದು ಅಥವಾ ರಿಲೇಟಿವ್ಸ್ ಆಗಿರ್ಬೋದು, ಯಾರೇ ಆಗು ನಾವು ಬರ್ತೇವೆ, ಒಳ್ಳೆ ಕೆಲಸಕ್ಕೆಲ್ಲ ನಾವು ಜಾಯ್ನ್ ಆಗ್ತೇವೆ. ಅಥವಾ ಡೊನೇಷನ್ ಹೋದಾಗ ಅಲ್ಲಿ ಕೂಡ ಜಾಯ್ನ್ ಆದವರು ತುಂಬಾ ಜನ ಇದ್ದಾರೆ, ನಾವು ಕೂಡ ಕೆಲಸ ನಿಮ್ಮೊಟ್ಟಿಗೆ ಮಾಡ್ತೇವೆ ಅಂತ. ಎಲ್ಲೂ ಕೂಡ ಯಾರೋ ಒಬ್ರು ಬರ್ಲಿಲ್ಲ, ನಮ್ಗೆ ತುಂಬಾ ಕಷ್ಟ ಆಯ್ತು ಅನ್ನೋದಕ್ಕಿಂತ ನಾವೆಲ್ಲರೂ ಕೂಡ ಇಷ್ಟಪಟ್ಟು ನಮ್ಮ ಕೆಲಸದ ಮಧ್ಯೆ ಕೂಡ ಅವರವರ ಟೈಮ್ ಫ್ರೀ ಮಾಡ್ಕೊಂಡು ಖಂಡಿತ ಎಲ್ಲರೂ ಬಂದಿದ್ದಾರೆ. ಎಸ್ ಯಶಸ್ವಿನಿ ಅವರೇ, ಇವರ ಕೆಲಸವನ್ನು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ನನ್ಗೆ ಅಂತ ಅಲ್ಲ, ನಮ್ಮ ಮನೆಯಲ್ಲಾಗ್ಲಿ ಎಲ್ಲ ಹೊರಗಡೆ ಆಗ್ಲಿ ಎಲ್ಲರಿಗೂ ತುಂಬಾ ಖುಷಿ ಇದೆ. ಹಾಗೆ ನಮ್ಗೂನು ಇಂತ ತಂಡದಲ್ಲಿ ಸೇರ್ಬೇಕಂತ ಅನ್ಸುತ್ತೆ. ನಾವೇನಾದ್ರೂ ಬಂದ್ರೆ ನಮ್ಮನ್ನು ಸೇರ್ಸ್ಕೊಳ್ತೀರಾ ಅಂತ.
ಎಸ್, ಇದಕ್ಕೆ ನಮ್ಮ ನಂದಕಿಶೋರ್ ಅವರೇ ಆನ್ಸರ್ ಮಾಡಬೇಕು. ಎಸ್, ಖಂಡಿತವಾಗ್ಲು. ಯಾಕಂದ್ರೆ ಎಲ್ರಿಗೂ ಆ ಮನಸ್ಸು ಬರೋದಿಲ್ಲ, ನಾವು ಕೂಡ ಒಂದು ಸಮಾಜಮುಖಿ ಕಾರ್ಯದಲ್ಲಿ ನಾವು ಕೂಡ ತೊಡಗಬೇಕು ಅಂತ. ಖಂಡಿತವಾಗ್ಲು ನಮ್ಮ ತಂಡದಲ್ಲಿ ಆಸಕ್ತಿ ಇರೋದಕ್ಕಿಂತ ಅವರದೊಂದು ಇಂಟ್ರೆಸ್ಟ್ ಮೇಲೆ ಯಾರು ಬಂದರೂ ನಾವು ಖಂಡಿತವಾಗ್ಲೂ ಸೇರು. ಓಕೆ, ಯಶಸ್ವಿನಿ ಅವರೇ, ಅವರು ಕೂಡ ಹೇಳಿದ್ರು ಬಂದ್ರೆ ಖಂಡಿತವಾಗಿ ಕೂಡ ಸೇರಿಸ್ಕೊಳ್ತೀನಿ ಅಂತ. ಸೊ ಕಡೆದಾಗಿ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ ಅಂತ? ಹೀಗೆ ಅವರು ಮುಂದೆ ಇನ್ನು ಎಲ್ಲರಿಗೂ ಹೆಲ್ಪ್ ಅನ್ನು ಮಾಡ್ತಾ ಇರ್ಲಿ. ಹಾಗೆ ನಾವು ಸೇರ್ಕೊಳ್ಳಿಕ್ಕೆ ಆಸೆ ಪಡ್ತೀವಿ, ಇಷ್ಟ ಇದೆ ನಮಗೂ ಸಹ. ಹಾಗೆ ಎಲ್ಲಾ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗ್ಲಿ ಅಂತ. ಓಕೆ ಮೇಡಮ್, ಸ್ಪಂದನ ವಾಹಿನಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್, ಇವರಿಗಾಗಲೇ ಯಶಸ್ವಿನಿ ಅವರು ಹೇಳಿದ್ರು, ನನಗೂ ಕೂಡ ನಿಮ್ಮ ತಂಡದಲ್ಲಿ ಬಂದು ಸೇರ್ಬೇಕು ಅಂತ ಆಸೆ, ಈ ರೀತಿಯಾದಂತಹ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ನನಗೂ ಕೂಡ ಆಸೆ ಇದೆ ಅಂತ. ಸೊ ಇಂತಹ ಹಲವಾರು ಕೇಸ್ಗಳು ಅಥವಾ ಇಂತಹ ತುಂಬಾ ಜನ ನೋಡಿರ್ಬೋದು. ಸೊ ಇವಾಗ ಏನ್ ಅನಿಸ್ತಿದೆ ಅಂತ? ನಿಜವಾಗ್ಲೂ ನಾನು ಕೂಡ ಫೇಸ್ಬುಕ್ಕಲ್ಲಿ ಹಾಕಿದ ಒಂದು ಸ್ಟೇಟಸ್ಗೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು. ನಾವು ಕೂಡ ಸೇರ್ತೇವೆ ನಿಮ್ಮ ತಂಡದಲ್ಲಿ. ತುಂಬ ಜನ, ಯಾಕಂದರೆ ನಾವು ಡೊನೇಷನ್ ಮಾಡುವಾಗ ಸುಮಾರು ಜನ ನಾವು ಕೂಡ ಸೇರ್ತೇವೆ ನಿಮ್ಮ ತಂಡಕ್ಕೆ, ಜಾಯಿನ್ ಮಾಡ್ಕೊಳ್ತೀರಾ ಅಂತ. ಯಾಕಂದರೆ ನಮಗೂ ಕೂಡ ತಂಡದಲ್ಲಿ ತುಂಬ ಜನ ಇರಬೇಕು ಅಥವಾ ಸದಸ್ಯರು ನಮ್ಮ ತಂಡದಲ್ಲೂ ಇರಬೇಕು ಅಂತ ಆಸೆ ಖಂಡಿತವಾಗ್ಲಿದೆ. ಮುಂದಿನ ದಿನಗಳಲ್ಲಿ ಅಂತ ಒಂದು ಯೋಚನೆ ನಾವು ಖಂಡಿತ ಮಾಡ್ತೇವೆ. ಎಸ್, ಸುವರ್ಣಶ್ರೀ ಅವರು ಈಗಾಗಲೇ ಒಬ್ರು ಕಾಲರ್ ಹೇಳಿದ್ರು ಯಶಸ್ವಿನಿ ಅಂತ. ಸೊ ನಿಮ್ಮ ತಂಡದಲ್ಲಿ ಬರಬೇಕು ಅಂತ ನನಗೂ ಆಸೆ ಇದೆ, ಸಮಾಜ ಸೇವೆಯಲ್ಲಿ ಮಾಡಬೇಕು, ನಾನು ಕಷ್ಟದಲ್ಲಿರುವವರಿಗೆ ಹೆಲ್ಪ್ ಮಾಡಬೇಕು, ನಿಮ್ಮ ತಂಡದಲ್ಲಿ ಬರಬೇಕು ಅಂತ. ಇಂತಹ ಹಲವು ಜನ ಇಂತಹ ಮನಸ್ಥಿತಿ ಇರುವಂತವ್ರು ಇರ್ತಾರೆ. ಸೊ ಅವ್ರಿಗೆ ಏನು ಹೇಳ್ತೀರಾ ಅಂತ ನಿಮ್ಮ ಕಡೆಯಿಂದ? ನಮ್ಮನ್ನ ಸ್ಫೂರ್ತಿಯಾಗಿ ತಗೊಂಡು ನಮ್ಮ ಜೊತೆಗೆ ಅವರು ಕೂಡ ಬರ್ತಾರೆ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಅದಕ್ಕೆ ಅವಕಾಶಗಳಿವೆ. ಈಗಾಗಲೇ ನಂದಕಿಶೋರ್ ಅವರು ಹೇಳಿದ್ರು, ಮುಂದಿನ ದಿನಗಳಲ್ಲಿ ಅವರ ರಿಜಿಸ್ಟ್ರೇಷನ್ ಆಗೋ ಟೈಮಲ್ಲಿ ಇಂಟ್ರೆಸ್ಟ್ ಇದ್ರೆ, ಅವ್ರ ತುಂಬಾ ಆಸಕ್ತಿ ಇದ್ರೆ ಅವ್ರು ಖಂಡಿತವಾಗ್ಲೂ ಬರಬಹುದು. ಎಸ್, ನಿಮ್ ಜೊತೆ ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಾನು ನವೀನ್ ಚಂದ್ರ ಕೊಪ್ಪ ಅಂತ, ಕೊಪ್ಪದಿಂದ ಕರೆ ಮಾಡ್ತಾ ಇದ್ದೀನಿ. ಎಸ್, ಹೇಳಿ ನವೀನ್ ಚಂದ್ರ ಅವರೇ. ಸ್ವರ್ಣಶ್ರೀ ಅವರ ಹತ್ರ ಮಾತಾಡ್ಲಿಕ್ಕೆ. ಎಸ್, ಇಲ್ಲೇ ಇದ್ದಾರೆ, ಮಾತಾಡಿ. ಸರಿ ಸರಿ. ನಮಸ್ತೆ ನವೀನ್ ಚಂದ್ರ ಅವರೇ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಸೇಮ್ ಟು ಯು. ತುಂಬಾ ಖುಷಿ ಆಯ್ತು ಇದು ನೋಡಿ, ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ವಿ. ಹೇಳಿ ಸರ್, ಹೇಳಿ. ಕಾರ್ಯಕ್ರಮ ನೋಡ್ತಾ ಇದ್ವಿ, ತುಂಬಾ ಖುಷಿ ಆಯ್ತು. ಇಂತಹ ಕೆಲಸಗಳು ಯಾವಾಗ್ಲೂ ಆಗ್ತಾ ಇರ್ಬೇಕು, ನಮಗೆ ಭಾರಿ ಖುಷಿ ಆಯ್ತು. ನಮ್ಮ ತಮ್ಮನವರೆಲ್ಲ ಮಾತಾಡ್ತಾ ಇದ್ವಿ, ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಅದಕ್ಕೆ ನಾವೊಂದು ಫೋನ್ ಮಾಡಿ ವಿಶ್ ಮಾಡಿದ್ರೆ ಅವರಿಗೂ ಖುಷಿ ಆಗುತ್ತಲ್ವಾ, ಫೋನ್ ಮಾಡಿದ್ವಿ. ಎಸ್, ನವೀನ್ ಚಂದ್ರ ಅವರ, ಇನ್ನು ನೋಡೋಕ್ ಹೋದ್ರೆ ಸಮಾಜದಲ್ಲಿ ತುಂಬಾ ಜನ ಇದೇ ರೀತಿಯ ಕಷ್ಟದಿಂದ ಇರ್ತಾರೆ. ಎಷ್ಟೋ ಜನಕ್ಕೆ ಸಹಾಯ ಮಾಡಬೇಕು ಅಂತ ಮನಸ್ಸು ಕೂಡ ಇರುತ್ತೆ. ಸೊ ಇಂತಹ ಒಂದು ತಂಡಕ್ಕೆ ಇವರು ಕಷ್ಟದಲ್ಲಿ ಇವರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಸೊ ನಿಮ್ ಕಡೆಯಿಂದ ಇವ್ರ ತಂಡಕ್ಕೆ ಏನ್ ಹೇಳ್ತೀರಾ ಅಂತ? ಅಲ್ಲ, ಅದೇ ಹೇಳ್ತಾ ತುಂಬಾ ಖುಷಿ ಆಯ್ತು ನನಗೆ. ಇದೇ ತರ ಕೆಲಸ ಮುಂದುವರಿಸ್ತಾ ಇರ್ಲಿ. ಖಂಡಿತವಾಗ್ಲೂ ನಮ್ಮಿಂದ ಏನಾದ್ರು ಇದು ಸಹಾಯ ಬೇಕು ಅಂತಾದ್ರೂ ದಯವಿಟ್ಟು ಕರೆ ಮಾಡಿ. ಖಂಡಿತವಾಗ್ಲೂ ನಾವು ಅದಕ್ಕೆ ಸ್ಪಂದಿಸುವಂತ ಕೆಲಸ ನಾವು ಮಾಡ್ತೇವೆ ಎನ್ನುವಂತ ಭರವಸೆ ಕೊಡ್ತಾ ಇದ್ದೀವಿ. ಓಕೆ ಸರ್, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್, ಈಗಾಗಲೇ ಅವರು ಹೇಳಿರುವ ಹಾಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ನಮ್ಮಿಂದ ಕೇಳಿ ಅಂತ ನವೀನ್ ಚಂದ್ರ ಕೊಪ್ಪ ಅವರು ಹೇಳಿದ್ದಾರೆ. ಸೊ ಐ ಥಿಂಕ್ ನಿಮ್ಗೆ ಅವರು ಗೊತ್ತಿದ್ದಾರೆ ಅಂತ ಅನ್ಕೋತೀನಿ. ಗೊತ್ತಿದೆಯಾ? ಗೊತ್ತಿದೆ. ಸೊ ಯಾವ ರೀತಿಯಾಗಿ ಇದೇ ರೀತಿಯಾದಂತಹ ಒಂದು ಹೊರಗಡೆಯಿಂದ ಸಪೋರ್ಟ್ ಬರುತ್ತೆ ಅಂತ ನಿಮ್ಗೆ? ಈ ತರ ತುಂಬಾ ಬರುತ್ತೆ. ಇತ್ತೀಚೆಗೆ ಅಂತೂ ಬರ್ತಾ ಉಂಟು. ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ನಮ್ಮ ಹತ್ರ ಕೇಳಿ, ನಾವು ಬರ್ತೇವೆ, ನಾವು ಸ್ಪಾನ್ಸರ್ ಮಾಡ್ತೇವೆ. ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೀವು ಇನ್ನೂ ಜಾಸ್ತಿ ಮಾಡಬೇಕು, ನಿಮ್ಮಿಂದ ಇನ್ನೂ ಹೆಚ್ಚು ಮಂದಿಗೆ ಸಹಾಯ ಆಗಬೇಕು ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ ಈ ತರ ಕಾಲ್ಸ್ ಎಲ್ಲ ಬರುವಾಗ. ಎಸ್, ನಂದಕಿಶೋರ್ ಅವರೇ, ಹಾಗಾದ್ರೆ ಒಂದು ಹಣ ಕಲೆಕ್ಟ್ ಮಾಡಿ ಅದನ್ನ ಸೇಫ್ ಆಗಿ ಇಡಬೇಕು ಅಥವಾ ಆ ನೊಂದವರಿಗೆ ಕೊಡಬೇಕು ಅಂತೆ, ಈ ಎಲ್ಲ ಕೆಲಸಗಳನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ನೀವು ಈಗಾಗಲೇ ಹೇಳಿದಾಗೆ ಡೊನೇಷನ್ ತಗೊಳ್ಳುವಾಗ ಹೋಗ್ತೀರಾ, ನೀವು ಅಲ್ಲಿ ಹೋಗುವಾಗ ಅವ್ರು ಕೇಳ್ತಾರೆ ಕರೆಕ್ಟಾಗಿ ಅವರಿಗೆ ಹೋಗುತ್ತಾ ಅಂತ. ಸೊ ಆ ನಿಟ್ಟಿನಲ್ಲಿ ನೀವು ಹಣವನ್ನು ಕಲೆಕ್ಟ್ ಮಾಡೋಕೆ ಅಷ್ಟೇ ಒಂದು ಜಾಗ್ರತೆಯಿಂದ ಕಲೆಕ್ಟ್ ಮಾಡಿ ಕೊಡಬೇಕಾಗತ್ತೆ. ಸೊ ಆ ಒಂದು ಕಾರ್ಯವನ್ನು ಯಾವ ಥರ ನಿರ್ವಹಿಸ್ತೀರಿ ಅಂತ? ನಿಜವಾಗ್ಲೂ, ಯಾಕಂದರೆ ಈ ಜಗಳ ಅಥವಾ ಗಲಾಟೆ ಅಥವಾ ಅಪನಂಬಿಕೆಗಳು ಬರುವುದು ಹಣದಿಂದಲೇ. ಬೇರೆ ಯಾವುದ ವಿಷಯ ಆಗಿರ್ಬೋದು, ನಂಬಿಕೆ ಅನ್ನೋದು ಹಣದ ಮೇಲೆ ನಿಜವಾಗ್ಲೂ ಈಗಿನ ಪ್ರಪಂಚ ನೋಡ್ಲಿಕ್ಕೆ ಹೋದ್ರೆ ಹಾಗೇನೆ ಉಂಟು. ಯಾಕಂದ್ರೆ ನಾವು 10 ಜನರ ಹತ್ರ ಕಲೆಕ್ಟ್ ಮಾಡಿದಂತ ಒಂದು ಹಣದ ಮೌಲ್ಯ, ಯಾಕಂದ್ರೆ ನಾವು ಆ ಫಲಾನುಭವಿಗಳಿಗೆ ತಲುಪಿಸುವಂಥ ವ್ಯವಸ್ಥೆ ನಾವು ಇದುವರೆಗೆ ಖಂಡಿತವಾಗ್ಲೂ ಮಾಡಿದ್ದೇವೆ. ಯಾಕಂದ್ರೆ ಅದರಲ್ಲಿ ಒಂದೊಂದು ರೂಪಾಯಿ ಕೂಡ ಯಾರಿಗೆಲ್ಲ ಅವ್ರು ಕೊಡ್ತಾರೆ ಅವರಿಗೆ ಖಂಡಿತವಾಗ್ಲೂ ನಾವು ಇದುವರೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ಕೂಡ ಮುಂದೆ ಕೂಡ, ಯಾಕಂದ್ರೆ ನಮ್ಮ ಜನತೆ ನಮಗೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ವಿಷಯಕ್ಕೆ, ಖಂಡಿತವಾಗ್ಲೂ ಮುಂದೆ ಕೂಡ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ. ಓಕೆ, ಸ್ವರ್ಣಶ್ರೀ, ಕಡೆಯದಾಗಿ ಈಗ ಸಂಚಲನ ತಂಡ ಕಟ್ಕೊಂಡಿದ್ದೀರಿ, ಕಡೆಯದಾಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ, ಮತ್ತೆ ನಿಮ್ಮ ಸಂಚಲನ ತಂಡದಿಂದ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ?
ಶ್ರೀಕೃಷ್ಣ ಒಂದ್ ಕಡೆ ಹೇಳಿದಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ. ಅಂದ್ರೆ ಎಲ್ಲಿ ಅಧರ್ಮಗಳು ನಡೀತಾ ಇದ್ದೋ, ಎಲ್ಲಿ ಕಷ್ಟಗಳು ಬರುತ್ತೋ ಅಲ್ಲಿ ಏನು ದೇವರು ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಅಂತ ಹೇಳಿ. ಇದು ಕಲಿಯುಗ, ದೇವರು ಮತ್ತೆ ಮತ್ತೆ ಹುಟ್ಟಿ ಬರ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ನಮ್ಮಿಂದ ಏನಾಗುತ್ತೋ ಅದ್ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಾ ಹೋಗ್ಬೇಕು, ಅಥವಾ ಅವರಿಗೆ ಸರಿಯಾದ ದಾರಿಯನ್ನು ತೋರಿಸುವಂತ ಕೆಲಸ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಇನ್ನೂ ಕೂಡ ಕೆಲಸ ಮಾಡ್ತಾ ಇರ್ತೇವೆ. ನಿಮ್ಮ ಕಾರ್ಯಕ್ರಮದ ಬಗ್ಗೆ ತುಂಬಾ ಒಳ್ಳೆಯ ಕಾರ್ಯಕ್ರಮ. ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ, ನಮ್ಮನ್ನ ಕರೆಸಿ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಪಾಲ್ಗೊಳ್ಳೋ ತರ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಂದಕಿಶೋರ್ ಅವರೇ, ಕಡೆಯದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಏನು ಹೇಳ್ತೀರಾ, ಮತ್ತೆ ನಿಮ್ಮ ಸಂಚಲನ ತಂಡದಿಂದ ಇನ್ನು ಕೂಡ ಅದೆಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅನ್ಕೊಂಡಿದ್ದೀರಾ, ಸೊ ಅದ್ರ ಬಗ್ಗೆ ವೀಕ್ಷಕರಿಗೆ ಏನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ? ಸಂಚಲನ ತಂಡ ನಿಜವಾಗ್ಲೂ, ಯಾಕಂದರೆ ನಾವು ಒಂದು ವಿಷಯ ನಾನು ಈ ವಾಹಿನಿ ಮುಖಾಂತರ ಹೇಳಲೇಬೇಕು. ನಾವು ಅನಾಥ ಮಕ್ಕಳನ್ನೆಲ್ಲ ಅವರ ಎಜುಕೇಷನ್ ಪರ್ಪಸ್ಸಿಗೋಸ್ಕರ ದತ್ತು ತಗೊಳ್ಳುವಂಥ ಒಂದು ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದೇವೆ. ಯಾಕಂದರೆ ಈ ಪರಿಸರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ತುಂಬ ಜನ ಇದ್ದಾರೆ, ಅನಾಥ ಮಕ್ಕಳಾಗಿರ್ಬೋದು ಅಥವಾ ಎಜುಕೇಷನಿಗೆ ತುಂಬ ಕಷ್ಟಪಡುವಂಥ ಮಕ್ಕಳು ತುಂಬ ಜನ ಇದ್ದಾರೆ. ಯಾಕಂದರೆ ನೋಡಲಿಕ್ಕೆ ನಮಗೆ ಈಗ ಯಾರೂ ಇಲ್ಲ ಅಂತ ಅನಿಸ್ಬೋದು, ಆದರೂ ಕೂಡ ವೀಕ್ಷಕರಲ್ಲಿ ನನ್ನದೊಂದು ಮನವಿ, ನಿಮ್ಮ ಮನೆ ಹತ್ತಿರ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ರಿಲೇಟಿವ್ ಯಾರೇ ಆಗಿರ್ಬೋದು, ಅಂಥ ಮಕ್ಕಳು, ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡ ಯಾರೇ ಎಜುಕೇಷನಿಗೆ ತುಂಬ ಕಷ್ಟಪಡುವಂಥ ಮಕ್ಕಳಿದ್ರೆ ನಮ್ಮ ಒಂದು ಸಂಸ್ಥೆಗೆ ಸಂಪರ್ಕಿಸಿ. ನಿಜವಾಗ್ಲೂ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡ್ತೇವೆ. ಹಾಗೆಯೇ ಸಾಮಾಜಿಕ ಜಾಲತಾಣ ಏನಿದೆ, ಫೇಸ್ಬುಕ್ ಅಥವಾ ವಾಟ್ಸಪ್ಗಳನ್ನು ಒಳ್ಳೆಯ ಕೆಲಸಕ್ಕಾಗಿ ಬಳಸ್ಕೊಳ್ಳುವ. ಯಾಕಂದರೆ ಯುವ ಜನತೆ ನಾವೀಗ ದಾರಿ ತಪ್ಪುವಂಥ ತುಂಬ ಅವಕಾಶಗಳು ತುಂಬ ಇದೆ. ಅದರಿಂದ ಒಳ್ಳೆಯ ಕೆಲಸಕ್ಕೆ, ಇಂಥ ಸಮಾಜಮುಖಿ ಕಾರ್ಯಕ್ರಮಗಳಿಗೋಸ್ಕರನೇ ಅಂಥ ಒಂದು ಯೋಜನೆಯನ್ನು ಮಾಡಿಕೊಳ್ಳುವ. ಯಾಕಂದರೆ ನಮ್ಮ ತಂಡ, ಯಾಕಂದರೆ ನಾವು ಬೆಳೀತಾ ಇದ್ದೇವೆ, ಇನ್ನೊಬ್ಬರನ್ನು ಬೆಳೆಸಬೇಕು. ಯಾಕಂದರೆ ನಾವು ಮಾತ್ರ ಬೆಳೆಯುವುದಲ್ಲ, ಇನ್ನೊಬ್ಬರನ್ನು ಬೆಳೆಸುವಂಥ ಕೆಲಸ ಮಾಡಬೇಕು. ನಮ್ಮ ತಂಡ ನಿಜವಾಗ್ಲೂ ಅಂಥ ಯಾವುದೇ ತಂಡ ಇರ್ಬೋದು, ಅವರಿಗೆ ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ಇದ್ದೇ ಇರ್ತದೆ. ಹಾಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮಗೊಂದು ಅವಕಾಶ ಕೊಟ್ಟಂಥ ಸ್ಪಂದನ ಟಿವಿ, ಹಾಗೆ ನಿಮಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಓಕೆ, ಹಾಗಾದರೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತಾಡೋದಕ್ಕೆ ನಿಮಗೆ ಬೇಕು ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡಿದ್ದೀರಿ. ಎಲ್ಲೋ ಒಂದು ಕಡೆ ಕೇಳಿದ ಮಾತು, ದೇವರು ಎಲ್ಲಿರ್ತಾನೆ ಅಂತ ಹೇಳಿದ್ರೆ ಎಲ್ಲೋ ಒಬ್ರ ಕಡೆ ಕಷ್ಟದಲ್ಲಿರ್ತಾನೆ, ಅವನಿಗೆ ಸಹಾಯ ಯಾವಾಗ ಮಾಡ್ತೀವೋ, ಅಂದರೆ ಯಾರೋ ಒಬ್ರು ಹಚ್ಕೊಂಡಿರ್ತಾನೆ, ಅವನಿಗೆ ನೀವು ಊಟವನ್ನು ಕೊಡ್ತೀರಾ, ಅಲ್ಲಿ ದೇವರನ್ನು ಕಾಣಬಹುದು ಅಂತ. ಇಂದಿನ ಜನತೆ ಏನಾಗ್ತಿದೆ ಅಂತ ಹೇಳಿದರೆ, ನಾರ್ಮಲ್ ಆಗಿ ಫೇಸ್ಬುಕ್, ವಾಟ್ಸಪ್ಪು ಅಥವಾ ಇನ್ಯಾವುದೋ ಕ್ರೀಡೆಯಲ್ಲಿ ಅಥವಾ ಅವರ ಪರ್ಸನಲ್ ವಿಷಯದಲ್ಲಿ ಮುಳುಗಿರ್ತಾರೆ. ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ, ಅವರಿಗೆ ಸಹಾಯ ಮಾಡಿ ಆ ಸಹಾಯದಿಂದ ಸಿಗುವಂತಹ ತೃಪ್ತಿಯೇ ಬೇರೆ. ಇದೇ ಈ ಹೊರಗಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.